राम हरे राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೃಷ್ಣ ಹರೇ 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 ರಾಮ ಓಕೆ ಸೊ ಇವತ್ತು ನಾವು 14ನೇ ಅಧ್ಯಾಯದಲ್ಲಿ ನೀವು ಪ್ರಕೃತಿಯ 3 ಗುಣಗಳ ಬಗ್ಗೆ ತಿಳ್ಕೊಂಡ್ರಿ. ಈ ಪ್ರಕೃತಿ ಅಂದ್ರೆ ಏನು ಅಲ್ವಾ? ಮತ್ತೆ ಈ ಅಧಿಭೂತ ಅಧಿದೈವ ಯಾರು, ಭಗವಂತ ಹೇಗೆ, ಈ ಪ್ರಕೃತಿಯ 3 ಗುಣಗಳು ಯಾವುವು, ಹೇಗೆ ಅವನು ಹೇಳ್ತಾನಲ್ಲ, ಈ 3 ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠ ಗುಣ ಯಾವುದು? ಯಾರಾದರೂ ಆನ್ಸರ್ ಮಾಡ್ತೀರಾ? 3 ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠ ಗುಣ ಯಾವುದು? ಆ 3 ಗುಣಗಳು ಯಾವುವು? ಹರೇ ಕೃಷ್ಣ. ನೀವು ಅನ್ಮ್ಯೂಟ್ ಮಾಡಬಹುದು ಎಲ್ರು ಡೈರೆಕ್ಟ್ ಆಗಿ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಹೇಳಿ. 3 ಗುಣಗಳು ಸತ್ವರಜೋ ತಮೋ ಗುಣ ಇದೆ. ಮತ್ತೆ ಅದರಲ್ಲಿ ಸತ್ವಗುಣ ಒಳ್ಳೇದು. ಸತ್ವಗುಣ ಒಳ್ಳೆಯದು. ಹರೇ ಕೃಷ್ಣ ಶ್ರೀ ಜೀವದಾಸ್ ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದಗಳು. ಸತ್ವ ರಜ ತಮೋ ಗುಣಗಳಲ್ಲಿ ಸತ್ವಗುಣ ಒಳ್ಳೆಯದು. ಯಾಕೆ ಅಂದ್ರೆ ಸತ್ವಗುಣದಿಂದ ನಮ್ಗೆ ಏನಾಗತ್ತೆ? ಅದು ನಮಗೆ ಜ್ಞಾನ ಮತ್ತೆ ಸುಖದಲ್ಲಿ ನಮ್ಮನ್ನ ಬಂದಿದೆ. ಈ 3 ಗುಣಗಳು ನಮ್ಮನ್ನ ಒಂದಕ್ಕೊಂದು ಬಂಧಿಸ್ತಾ ಇರ್ತವೆ. ಐಹಿಕ ಪ್ರಪಂಚದಲ್ಲಿ ನಾವಿರ್ಬೇಕು. ಈ ಜನನ ಮರಣದ ಚಕ್ರದಲ್ಲಿ ನಾವಿಲ್ಲಿ ಇರ್ಲಿಕ್ಕೆ ಈ 3 ಗುಣಗಳು ನಮಗೆ ಕಾರಣ. ಈಗ ಜನರು ತಿಳ್ಕೊಳ್ತಾರೆ, ಒಬ್ರು ತುಂಬಾ ಕೋಪ ಮಾಡ್ಕೊಳ್ತಾರೆ, ಒಬ್ರು ತುಂಬಾ ಆಳಸಿತನ ಮಾಡ್ತಾರೆ, ಮಲ್ಕೊಳ್ತಾರೆ, ಅಥವಾ ಒಬ್ರು ತುಂಬಾ ಶಾಂತವಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ. ಹೀಗೆ ಇದು 3 ಗುಣಗಳ ವ್ಯತ್ಯಾಸ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದ್ರೆ ಭಗವಂತನ ಪ್ರಾಪ್ತಿ ಆಗ್ಬೇಕಂದ್ರೆ ನಾವು ಈ 3 ಗುಣಗಳಲ್ಲಿ ಇರಬಾರ್ದು. ಇದಕ್ಕಿಂತ ಮಿಗಿಲಾದ ಗುಣ ಇದೆ, ಅದು ಶುದ್ಧ ಸತ್ವಗುಣ. ಆ ಶುದ್ಧ ಸತ್ವಗುಣಕ್ಕೆ ನಾವು ಹೋದಾಗ ಭಗವತ್ ಪ್ರಾಪ್ತಿ, ಅಥವಾ ನಾವೇನು ಈ ಮಹಾತ್ಮರು ಅಂತ ಅರ್ಥ ಮಾಡಿಕೊಂಡಿದ್ದೇವೆ, ಮಹಾತ್ಮನಸ್ತು ಕೌಂತೆಯ, ಅವನು ಹೇಳ್ತಾನೆ ಈ ಮಹಾತ್ಮರು ಹೇಗಿರ್ತಾರೆ ಅನ್ನುವಂತಹದ್ದು ಅಲ್ವಾ, ಅದು ಈಗ ನಾವು ದೈವಿ ಪ್ರಕೃತಿ, ಇದು 16ನೇ ಅಧ್ಯಾಯದಲ್ಲಿಯೂ ಅದನ್ನ ನೋಡ್ಲಿಕ್ಕಿದ್ದೇವೆ. ಆದ್ರೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಏನ್ ನೋಡ್ಲಿಕ್ಕಿದ್ದೇವೆ 15ರಲ್ಲಿ ಎಸ್ಪೆಷಲಿ ಅಂದ್ರೆ, ನಾವು ಈ ಐಹಿಕ ಪ್ರಪಂಚದ 3 ಗುಣಗಳ ಬಗ್ಗೆ ಹೇಳ್ತಾನೆ. ಆದ್ರೆ ಈ ಐಹಿಕ ಪ್ರಪಂಚ ಅನ್ನುವಂತಹದ್ದು ಶಾಶ್ವತವಾದದ್ದಲ್ಲ. ನಾವು ಹೇಗೆ ಒಂದು ಎಲ್ಲಾದ್ರೂ ತಿರುಗಾಟಕ್ಕೆ ಅಂತ ಹೋದಾಗ ಒಂದು ಹೋಟೆಲಲ್ಲಿ ಉಳ್ಕೊಳ್ತೇವೆ, ನಾವು ದುಡ್ಡು ಕೊಟ್ಟಷ್ಟು ದಿವಸ ಆ ಹೋಟೆಲ್ ನಮ್ದಾಗಿರತ್ತೆ, ಅದಾದ್ಮೇಲೆ ನಾವು ಅಲ್ಲಿಂದ ಖಾಲಿ ಮಾಡಿ ಬರ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಐಹಿಕ ಪ್ರಪಂಚ ಅನ್ನುವಂಥದ್ದು, ಇಲ್ಲಿ ನಾವು ಎಷ್ಟು ನಮ್ಮ ಕರ್ಮ ಫಲಗಳಿದ್ದಾವೆ, ಆ ಕರ್ಮ ಫಲಗಳಿಗೆ ಅನುಸಾರವಾಗಿ ನಾವು ಇಲ್ಲಿ ಈ ನಮ್ಮ ದುಡ್ಡು ಅಂದ್ರೆ ಏನಿಲ್ಲ, ನಾವು ಮಾಡಿದಂತಹ ಕರ್ಮದಿಂದ ಸಿಗುವಂತಹ ಫಲಗಳು, ಆ ಫಲಗಳ ಪ್ರಕಾರ ನಾವಿಲ್ಲಿ ಒಂದು ರೀತಿಯಾದಂತಹ ಶರೀರ ಪಡಿತೇವೆ. ಆ ರೀತಿಯಾದ ಶರೀರದಲ್ಲಿ ನಾವು ಬದುಕ್ತೇವೆ. ಅಂತಹ ಲಕ್ಷಾಂತರ ವರ್ಷ ನಾವು ಈ ಜನನ ಮರಣದ ಚಕ್ರದಲ್ಲಿ ಇದ್ದು, ಆಮೇಲೆ ಭಗವಂತನ ಜ್ಞಾನ ನಮ್ಗೆ ಸಿಕ್ಕಿ ನಾವು ಅವನಿಗೆ ಶರಣಾಗತರಾಗಿ, ಸಂಪೂರ್ಣವಾಗಿ ಶರಣಾಗತರಾಗಿ ಭಗವಂತನ ಧಾಮವನ್ನ ಸೇರುವಂತಹದ್ದು. ಇವತ್ತು ಭಗವಂತ ಹೇಳ್ತಾನೆ ಅವನ ಧಾಮ ಹೇಗಿದೆ ಅನ್ನುವಂತಹದ್ದು. ಆಮೇಲೆ ಪ್ರತಿಯೊಂದನ್ನು ಪಾಲಿಸುವನು ತಾನು ಅನ್ನುವಂತಹದನ್ನು ಭಗವಂತ ಹೇಳ್ತಾನೆ. ಮತ್ತೊಮ್ಮೆ ನಾವು ಅದರ ಸಂಕ್ಷಿಪ್ತವಾಗಿ ಭಗವದ್ಗೀತೆಯ ನೋಡೋಣ. ಸೊ ನಾನು ದಯವಿಟ್ಟು ಎಲ್ಲ ಹ್ಯಾಂಡ್ ರೇಸ್ ಮಾಡಿ ನಿಮಗೆ ಮಿಡ್ಲಲ್ಲಿ, ಯಾಕೆಂದ್ರೆ 2 ಅಧ್ಯಾಯ ನಾವು ಮಾಡಬೇಕು, ಸಮಯದ ಅಭಾವದಿಂದ ಎಲ್ಲಾ ಶ್ಲೋಕವನ್ನು ಓದ್ಲಿಕ್ಕೆ ಕೊಡೋದಿಲ್ಲ. ಆದ್ರೆ ಖಂಡಿತವಾಗಿಯೂ ಶ್ಲೋಕದ ಅರ್ಥವನ್ನ ನೀವು ಮಿಡ್ಲಲ್ಲಿ ಓದ್ಲಿಕ್ಕೆ ಕೊಡ್ತೇನೆ ನಾನು. ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ. ಸೊ ಮತ್ತೊಮ್ಮೆ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್ತ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಓದ್ತೀರಾ? ಹಾ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು,
ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಸೊ ಈ ಭಗವಂತ ಹೇಳ್ತಾ ಇದ್ದಾನೆ, ಬೇರುಗಳು ಮೇಲಿರುವ ರೊಂಬೆಗಳು ಕೆಳಗಿರುವ. ಅಂದ್ರೆ ವೃಕ್ಷ ಹೇಗಿದೆ ಅದು? ಯಾವುದಾದರೂ ವೃಕ್ಷವನ್ನ ನೀವು ನೋಡಿದ್ದೀರಾ? ಯಾವುದಾದ್ರೂ ಒಂದು ಮರವನ್ನ ಅಥವಾ ಗಿಡವನ್ನ ನೋಡಿದ್ದೀರಾ ಎಲ್ಲಿ ಬೇರು ಮೇಲಿದೆ, ರೆಂಬೆ ಕೆಳಗಿದೆ? ನೋಡಿದ್ದೀರಾ ಮಾತಾಜಿ? ಜ್ಯೋತಿ ಮಾತಾಜಿ, ನೀವು ನೋಡಿದ್ದೀರಾ? ಹೌದು ಹೌದು ಪ್ರಭುಜಿ. ಈ ಅಶ್ವತ್ಥ ವೃಕ್ಷ ಬೇರ್ಗಳ ಮೇಲಿರುತ್ತೆ, ಅದು ಆಮೇಲೆ ಹೋಗಿ ಜಾಯಿನ್ ಮಾಡಿ. ಅದರ ರೆಂಬೆ ಕೆಳಗಿದ್ಯಾ? ಇಲ್ಲ, ರೆಂಬೆನೂ ಮೇಲೆ ಇರುತ್ತೆ. ಬೇರು ಕೆಳಗೇನೂ ಇದೆ, ಅದು ಮೇಲಿಂದ ಕೆಳಗಡೆ ಮತ್ತೆ ಬೇರೆ ಅದು ಕೆಳಗೆ ಬರುತ್ತೆ. ಆದ್ರೆ ಈ ವೃಕ್ಷ ರೆಂಬೆ ಕೆಳಗಿರೋದು ಬೇರೆ ಮೇಲಿರೋದಂದ್ರೆ ವೃಕ್ಷ ತಲೆ ಕೆಳಗಾಗಿದೆ ಅಂತ. ನೀವು ಅದನ್ನ ನೋಡಿದಿರಾ ಎಲ್ಲಾದ್ರೂ? ಇಲ್ಲ 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 ಅಲ್ವಾ? ಆದ್ರೆ ನೀವು ನೋಡಿರ್ತೀರಾ. ನೆರಳಲ್ಲಿ ನೋಡ್ತೀವಿ. ನೆರಳಲ್ಲಿ ನೋಡ್ತೀವಿ. ಎಲ್ಲಿ ನೆರಳು ಬರುತ್ತೆ? ಹೆಚ್ಚಾಗಿ ನದಿಯ ತೀರದಲ್ಲಿ, ನೀರಿನಲ್ಲಿ ನಾವು ಅದನ್ನ ನೋಡುವಂತದ್ದು. ನೀರಲ್ಲಿ ನಾವು ಅದನ್ನ ನೋಡ್ತೇವೆ. ಆದ್ರೆ ಆ ನೆರಳು ಸತ್ಯನಾ? ಇಲ್ಲ, ಆ ನೆರಳು ಮಿಥ್ಯ ಅಲ್ವಾ? ಹೇಗೆ ಆ ನೆರಳು ಮಿಥ್ಯಾನೋ ಭಗವಂತ ಹೇಳ್ತಾ ಇದ್ದಾನೆ, ಐಹಿಕ ಪ್ರಪಂಚ ಅನ್ನುವಂತಹದ್ದು ಈ ತಲೆ ಕೆಳಗಾದ ಅಶ್ವತ್ಥ ವೃಕ್ಷಕ್ಕೆ ಅವನು ಹೋಲಿಸಿದ್ದಾನೆ. ಈ ಐಹಿಕ ಪ್ರಪಂಚ ಅನ್ನುವಂತಹದ್ದು ಮಿಥ್ಯ. ಆದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ? ಇದನ್ನೇ ಸತ್ಯ ಅಂತ ನಂಬಿಕೊಂಡು ಇಲ್ಲಿ ಬದುಕಲಿಕ್ಕೆ. ಹೇಗೆ ನಾವು ಯಾವ್ದೋ ಅಧ್ಯಾಯ, 9ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಹೇಳ್ತಾನಲ್ಲ, ಜನರು ಆಶ್ಚರ್ಯಕರವಾದ ಸಂಗತಿ ತನಗೇನು, ಅಂತ್ಯಕಾಲೇಚ ಮಾವೇವ ಸ್ಮರಣ. ಭಗವಂತ ಹೇಳ್ತಾನೆ, ಸಾಯುವಾಗ ನಾವು, ಆದ್ರೆ ಇಲ್ಲಿ ಸಾಯ್ಲಿಕ್ಕೆ ಯಾರು ತಯಾರೇ ಆಗೋದಿಲ್ಲ. ಅವ್ರು ತಿಳ್ಕೊಳ್ತಾರೆ ಇಲ್ಲೇ ಬದುಕಬೇಕು ಅಂತ. ಇಲ್ಲಿ ನಾವು ಬದುಕಬೇಕು, ಸಾಯಬಾರ್ದು, ನಾವು ಇಲ್ಲೇ ಬದುಕಬೇಕು. ಎಷ್ಟು ವರ್ಷ ಬದುಕಬೇಕು? ಎಷ್ಟು ಸಮಯ ಬದುಕಬೇಕು? ಲಕ್ಷಾಂತರ ವರ್ಷ, ಎಷ್ಟೊಂದು ಜನ್ಮ ಪಡೆಯಬೇಕು? ಆ ಜನ್ಮದಲ್ಲಿ ನಮ್ಗೆ ಏನಾದ್ರೂ ಸುಖ ಇದೆಯಾ ಅನ್ನೋದನ್ನ ಆ ರೀತಿಯಾಗಿ ಇಂತಹ ಒಂದು ಮರಕ್ಕೆ ಭಗವಂತ ಯಾವ ತರ ಹೋಲಿಸಿದ್ದಾನೆ? ಅದನ್ನ ಅವಿನಾಶಿಯಾದ, ಇದು ಅವಿನಾಶಿ, ಶಾಶ್ವತವಾದಂತಹ ಒಂದು ವೃಕ್ಷ ಅಂತ ಹೇಳ್ತಾನೆ. ಅವಿನಾಶಿ, ನಾಶವೇ ಆಗದೆ ಇರುವಂತಹದ್ದು. ಮತ್ತೆ ಈ ಎಲೆಗಳೇನಿದೆ, ಆ ವೃಕ್ಷದ ಎಲೆಗಳು ವೇದ ಮಂತ್ರಗಳು. ಈ ವೇದ ಮಂತ್ರಗಳ ಸಹಾಯದಿಂದ ನಾವು ಏನ್ ಮಾಡ್ತೇವೆ? ಆ ಎಲೆಯಿಂದ ಈ ಎಲೆ, ಈ ಎಲೆಯಿಂದ ಇಲ್ಲ, ಆ ರೀತಿಯಾಗಿ ಈ ಮರವನ್ನ ಯಾರೋ ಸರಿಯಾಗಿ ಅರ್ಥ ಮಾಡಿಕೊಳ್ತಾನೋ ಅಂಥವನು ಈ ವೇದಗಳನ್ನು ತಿಳಿದವನಾಗಿರ್ತಾನೆ ಅನ್ನುವಂಥದ್ದು. ಈ ಮರಗಳನ್ನ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ನಮಗೆ ಆವಾಗ ಈ ಮರವನ್ನ ಕಡಿದು ನಾವು ಅದಕ್ಕೆ ಹೇಗೆ ಈ ಮರವನ್ನ ನಾವು ಕಡ್ದಾಗಬೇಕು ಅನ್ನೋದನ್ನ ಅವನು ಮುಂದೆ ಹೇಳ್ತಾನೆ. ಅದರಿಂದ ಇಲ್ಲೇನಾಗತ್ತೆ? ನಾವು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಜೀವಿ ಹಾರಾಡ್ತಾ ಇರ್ತಾನೆ. ಆದ್ರೆ ಇದು ಎಲ್ಲಿ ಕೊನೆಯಾಗ್ತಾ ಇದೆ, ಎಲ್ಲಿ ಇದಾಗ್ತಾ ಇದೆ ಅನ್ನುವಂತಹದ್ದಿಲ್ಲ. ಆದ್ರೆ ಈ ಮರದ ಮೂಲ ಬ್ರಹ್ಮಲೋಕದಿಂದ, ಸತ್ಯಲೋಕದಿಂದ ಸ್ಟಾರ್ಟ್ ಆಗುವಂತಹದ್ದು. ಅದು ಹೀಗೆ ಕೆಳಗಡೆ ಸ್ಪ್ರೆಡ್ ಆಗ್ತಾ ಇರುವಂತಹದ್ದು. ಆದ್ರೆ ಈ ಮರಕ್ಕೆ ಕೆಳಗಡೆಯೂ ಇದು ಈ ರೀತಿಯಾಗಿ ನೋಡ್ಬೋದು. ನಮ್ಮ ಡಿಸೈರ್ ಟ್ರೀ ಕೆಳಗಡೆದಾದ್ರೆ ಮೇಲ್ಗಡೆ ನಾವು ಭಕ್ತಿ ವೃಕ್ಷ ನೋಡ್ಬೋದು. ಭಗವಂತನ ಧಾಮದಲ್ಲಿ ನಾವು ಹೇಗೆ ನಿಜವಾದ ಮರ ಇರತ್ತೆ. ಆದ್ರೆ ಈ ಐಹಿಕ ಪ್ರಪಂಚದಲ್ಲಿ ಎನ್ನುವಂಥದ್ದು ಆಧ್ಯಾತ್ಮಿಕ ಪ್ರಪಂಚದ ಕೆಳಗೆ, ಇದು ಮೆದ್ಲಲ್ಲಿ ನಮ್ಮ ಈ ಏನಿದೆ, ಈ 3 ಗುಣಗಳು ಈ ಐಹಿಕ ಪ್ರಪಂಚವನ್ನ ಆವರಿಸಿಕೊಂಡಿರುವಂತಹದ್ದು. ಊರ್ಧ್ವಮೂಲಂ ಅಧಃಶಾಖಂ, ಸಾರಿ, one second. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಾಹ ಅಧಶ್ಚ ಮೂಲ್ಯಾನನುಸಂತತಾನಿ ಕರ್ಮಾಣಿ ಬಂಧೂನಿ ಮನುಷ್ಯಲೋಕೆ. ಹರೇ ಕೃಷ್ಣ. ಸ್ಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳೇ ವಸ್ತುಗಳು, ಇದರ ಕುಡಿಗಳು. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಧನ್ಯವಾದ ಪ್ರಭುಜಿ. ಇಲ್ಲಿ ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಬೇರು
ಎಲ್ಲ ಕಡೆ ಹರಡ್ಕೊಂಡಿದೆ. ಹೇಗೆ ನೀವು ಹೇಳಿದ್ರಲ್ಲ ಅಶ್ವತ್ಥ ಮರದ ಬೇರು ಮೇಲಿಂದ ಕೆಳಗೆ ಬರುತ್ತೆ ಅಂತ. ಸೊ ಆ ರೀತಿಯಾಗಿ ಆ ಬೇರನ್ನ ಯಾವುದು ಇದು ಮಾಡತ್ತೆ ಅಂದ್ರೆ ಅದು ಹೇಗೆ ಬಂಧಿತವಾಗಿದೆ ಅನ್ನುವಂತಹದ್ದು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳಿಂದ. ಈ ಕರ್ಮ ಫಲ ಏನಿದೆ ಅದಕ್ಕೆ ನಾವು ಬಂಧಿತರಾಗಿರುವಂತಹದ್ದು. ಆ ಕರ್ಮ ಫಲಗಳು ಮತ್ತೆ ಈ ಗುಣತ್ರಯ, ಈ 3 ಗುಣಗಳು ಅದನ್ನ ಪೋಷಿಸ್ತಾ ಇರುವಂತಹದ್ದು. ಸತ್ವಗುಣ, ರಜೋಗುಣ, ತಮೋಗುಣಗಳು ಈ ಮರವನ್ನ ಪೋಷಿಸ್ತಾ ಇದೆ. ಅದ್ರಿಂದ ನಾವೇನ್ ಮಾಡ್ತೇವೆ, ಈ ಗುಣಕ್ಕೆ ನಾವು ಬಂಧಿತರಾದಾಗ ನಾವು ಈ ಮರದಲ್ಲಿಯೇ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾರಾಡ್ತಾ ಇರುವಂತದ್ದು. ಮತ್ತೆ ಈ ಮರದ ಕುಡಿಗಳನ್ನ ಯಾವುದಕ್ಕೆ ಹೋಲಿಸಿದಾನೆ ಅವನು? ಇಂದ್ರಿಯ ವಸ್ತುಗಳು, ನಮ್ಮ ಇಂದ್ರಿಯಗಳು ಹೇಗೆ ಬೇರೆ ಬೇರೆ ರೀತಿಯಾಗಿ ಇಂದ್ರಿಯಗಳು ಆಸೆ ಪಡ್ತಾವಲ್ಲ, ಆ ಇಂದ್ರಿಯ ಸಂತೃಪ್ತಿಗಾಗಿ, ಅಥವಾ ನಾವೇನ್ ಹೇಳ್ತೇವೆ ಅದನ್ನ ನಮ್ಮ ಸ್ವಂತ ಆಸೆಯನ್ನ ನಾವು ಹೀಗೆ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಆ ಇಂದ್ರಿಯ ಕಣ್ಣು ಚೆನ್ನಾಗಿರೋದನ್ನ ನೋಡ್ಬೇಕು, ನಾಲ್ಗೆ ಚೆನ್ನಾಗಿರೋದನ್ನ ತಿನ್ಬೇಕು, ಕಿವಿ ಚೆನ್ನಾಗಿರೋದನ್ನ ಕೇಳಬೇಕು. ಆ ರೀತಿಯಾಗಿ ಆ ಇಂದ್ರಿಯ ತೃಪ್ತಿಗೆ ನಾವು ಜಾಸ್ತಿ ಲಕ್ಷ್ಯ ಅಂದ್ರೆ ನಮ್ಮ ಇದನ್ನ ಕೊಡ್ತೀವಲ್ಲ, ಅದು ಆ 3 ಗುಣಗಳು ಅದನ್ನ ಪೋಷಿಸ್ತಾ ಇರೋದ್ರಿಂದ ಇಂದ್ರಿಯ ವಸ್ತುಗಳು ಇದರ ಕುಡಿಗಳಾಗಿರ್ತವೆ. ನಾವು ಅದನ್ನ ತಿನ್ನೋದಕ್ಕೆ ಟ್ರೈ ಮಾಡುವಂತದ್ದು. ಈ ಮರಕ್ಕೆ ಕೆಳಮುಖವಾದ ಸಹಿತ ಬೇರುಗಳು ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಇವು ಮನುಷ್ಯರ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಕೆಳಮುಖವಾದಂತಹ ಬೇರುಗಳು ನಮ್ಮ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ನಾವು ಮಾಡ್ತೀವಿ, ಏನೇನು ಕರ್ಮ ಮಾಡ್ತೀವಿ, ಅಪೇಕ್ಷೆ ಮಾಡಿ, ಆಸೆ ಪಟ್ಟು ನನಗೇ ಬೇಕು, ನನಗೇ ಬೇಕು, ನನಗೇ ಬೇಕು ಅನ್ನುವಂಥದ್ದು. ಆದ್ರೆ ಅದನ್ನ ಬಿಟ್ಟು ಫಲಗಳನ್ನ ಅಪೇಕ್ಷಿಸಿ ನಾವು ಭಗವಂತನ ಸೇವೆ ಅಂತ ಎಲ್ಲವನ್ನ ಮಾಡಬೇಕು ಅನ್ನೋದನ್ನ ಭಗವಂತ ನಮ್ಗೆ ಆಲ್ರೆಡಿ ಹೇಳಿದಾನೆ. ಸೊ ಇಲ್ಲಿ ನೀವು ನೋಡ್ಬೋದು. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾರ್ದಿನ್ ನ ಸಂಪ್ರತಿಷ್ಠಾ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತೆ ಪ್ರಸೃತಾ ಪುರಾಣಿ. ಹರೇ ಕೃಷ್ಣ. ರಾಜು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ ಮರ ನಿಜವಾದ ರೂಪ ನಮ್ಗೆ ಈ ಐಹಿಕ ಪ್ರಪಂಚದಲ್ಲಿ ಕಾಣ್ಲಿಕ್ಕೆ ಆಗೋದಿಲ್ಲ. ಇದು ಮಿಥ್ಯ, ಇದು ಭ್ರಮೆ, ನಮ್ದು ಇಲ್ಯೂಷನ್ ಅಂತ ನಾವೇನ್ ಕರಿತೇವೆ. ಅದರಿಂದ ನಿಜವಾದ ಮರವನ್ನ ನಾವು ನೋಡ್ಬೇಕಂದ್ರೆ ಪ್ರಪಂಚ, ಈ ಐಹಿಕ ಪ್ರಪಂಚದ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಈ ಮರವನ್ನು ಅಷ್ಟು ಸುಲಭವಾಗಿ ನಾವು ಕಡಿಲಿಕ್ಕೆ ಸಾಧ್ಯನಾ? ಅದರಿಂದ ಪ್ರತಿಯೊಂದು ಮನುಷ್ಯನಿಗೂ ಅದೊಂದು ಮರ. ಅದರಿಂದ ಈ ಜೀವಿ ಆ ಮರವನ್ನ ಈ ಈ 3 ಗುಣಗಳಿಗೆ ಅವನು ಬಂಧಿತನಾದಾಗ ಅವನು ಈ ಮರವನ್ನ ಕಡಿಯಲಿಕ್ಕೆ ಅಸಾಧ್ಯ. ಅದರಿಂದ ಅವನೇನ್ ಮಾಡ್ಬೇಕಾಗತ್ತೆ? ನಾವು ಈ ಮರವನ್ನ ಅಸಂಗ ಶಸ್ತ್ರೇಣ, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಇಲ್ಲದೆ, ಅಂದ್ರೆ ಐಹಿಕ ಪ್ರಪಂಚದ ಈ ಇಂದ್ರಿಯ ವಸ್ತುಗಳ ಕುರಿತಾಗಿ ಆಗ್ಲಿ, ಕರ್ಮ ಫಲಗಳಿಗಾಗಿ ಆಗ್ಲಿ ನಾವು ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನ ಇಟ್ಕೊಳ್ಳದೆ ನಾವು ಈ ಮರವನ್ನ ಕಡಿಬೇಕು. ನಾವು ಭ್ರಮೆಗೆ ಒಳಗಾಗದೆ ಈ ಇಲ್ಯೂಷನ್ ಏನಿದೆ ಅದರಿಂದ ನಾವು ಹೊರಗೆ ಬರಬೇಕು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದ ನೋಡಿ. ಅಷ್ಟು ಅಶ್ವತ್ಥ ಮರ ಅನ್ನೋದಂತ ನಾವು ಪ್ರತಿಯೊಂದು ಊರಲ್ಲಿ, ಊರಿನ ಹೊರಗೆ ಅದನ್ನ ಬೆಳೆಸ್ತಾರೆ. ಯಾಕಂದ್ರೆ ಅದು ಗಾಳಿಯನ್ನ ಕೊಡುತ್ತೆ, ನೆರಳನ್ನ ಕೊಡುತ್ತೆ, ಅದು ಬೇಕು ಅನ್ನೋಂತ. ಆದ್ರೆ ಅದೊಂದು ಪರಿಶುದ್ಧವಾದದ್ದು. ಅಂದ್ರೆ ಈ ಐಹಿಕ ಪ್ರಪಂಚ ಅನ್ನುವಂಥದ್ದು ಭಗವಂತ ಹೇಳಿದಾಗೆ ಅದು ಅವನಿಂದನೇ ಆಗಿರೋದ್ರಿಂದ ಅದಕ್ಕೆಲ್ಲ ಕಾರಣವೂ ಅವನೇ ಆದ್ರೂ ಸಹಿತ ಅದ್ರ ಹೇಳ್ತಾನೆ ಜೀವಿಗಳು ಇಲ್ಲಿಂದ ಹೊರಗೆ ಬರಬೇಕು, ಈ 3 ಗುಣಗಳ ಬಂಧನಕ್ಕೆ ಒಳಗಾಗಬಾರದು ಅನ್ನೋದನ್ನ. ಅದನ್ನ ನಮಗೆ ಒಂದೇ ಒಂದು ಅಸ್ತ್ರ ಯಾವುದು? ಅನಾಸಕ್ತಿ. ಅನಾಸಕ್ತಿ ಅನ್ನುವಂಥದ್ದು ಮುಖ್ಯ. ನಾವು ಯಾವುದೇ ಒಂದು ಐಹಿಕ ಪ್ರಪಂಚದ ವಿಷಯಗಳಿಗೆ ಆಸಕ್ತಿಯನ್ನ ಹೊಂದಿರಬಾರದು ಅನ್ನುವಂಥದ್ದು. ಕರ್ಮ ಅಂತ ಸುಮ್ಮನೆ ಮಾಡ್ಕೊಂಡು ಹೋಗ್ಬೇಕು, ಫಲವನ್ನು ಅವನು ಕೊಡ್ತಾನೆ. ಭಗವಂತನ ಸೇವೆ ಮಾಡಬೇಕು, ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ನಾವು ಈ ಒಂದು ಶರೀರವನ್ನ ಉಪಯೋಗಿಸ್ಕೊಂಡು ಈ ಐಹಿಕ ಪ್ರಪಂಚವನ್ನ ನಾವು
ದಾಟಿ ಹೊರಗೆ ಬರಬೇಕು ಅನ್ನುವಂತಹದ್ದು ಈ ಶ್ಲೋಕದ ಒಂದು ತಾತ್ಪರ್ಯ. ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ಅನ್ನೋದನ್ನು ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ನಾವು ಶರಣಾಗತರಾಗಬೇಕು. ಎಲ್ಲಿ ಹೋಗ್ಬೇಕು? ಈ ಮರವನ್ನ ಕಡಿದ ಮೇಲೆ, ಅನಾಸಕ್ತಿ ಬಂದ ಮೇಲೆ, ನಮ್ಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ ಅಂದ್ರೆ ನಾವೇನಾಗ್ಬೇಕು? ಯಾವ್ದಾದ್ರು ಒಂದು ಪವಿತ್ರ ಕ್ಷೇತ್ರವಾದಂತಹ ವೃಂದಾವನ ಅಥವಾ ಮಥುರಾ, ಹೀಗೆ ಭಗವಂತನ ಅಥವಾ ನವದ್ವೀಪಧಾಮ, ಈ ಚೈತನ್ಯ ಮಹಾಪ್ರಭುಗಳು ಜನಿಸಿರುವಂತಹದ್ದು ಅಥವಾ ಅಂಥ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಒಮ್ಮೆ ಹೋಗಿ ಮತ್ತೆ ಹಿಂತಿರುಗಿ ಬರಬಾರದು. ಅಂತಹ ಜಾಗದಲ್ಲಿ ಹೋಗಿ ಆ ಸ್ಥಳವನ್ನ ಹುಡುಕೊಂಡು ಅಲ್ಲಿ ಭಗವಂತನಿಗೆ ಶರಣಾಗತನಾಗಿ ಹರಿನಾಮ ಸ್ಮರಣೆಯನ್ನ ಮಾಡಿಕೊಂಡು ಪ್ರತಿಯೊಂದನ್ನು ಹೀಗೆ ಎಲ್ಲವೂ ಅಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕಾರಣ ಅವನೇ, ಅವನಿಂದ ಸ್ಟಾರ್ಟ್ ಆಗಿರುವಂತಹದ್ದು ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ಅನ್ನುವಂಥದ್ದನ್ನ ನಾವು ಮಾಡಬೇಕು. ಹರೇ ಕೃಷ್ಣ. ಓಕೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ವರ್ತಂತೆ ತದ್ಧಾಮ ಪರಮಂ ಮಮ. ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುಚ್ಛಕ್ತಿಗಳಾಗಲಿ ಬೆಳಗೋದಿಲ್ಲ. ಅದನ್ನು ತಲುಪಿದವರು ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಅವನ ಧಾಮ ಹೇಗಿರತ್ತೆ? ಅಲ್ಲಿ ಸೂರ್ಯನ ಪ್ರಕಾಶವಾಗಲಿ ಅಥವಾ ವಿದ್ಯುತ್ ಶಕ್ತಿಗಳ ಕೃತಕ ಪ್ರಕಾಶವಾಗಲಿ ಇರುವುದಿಲ್ಲ. ಆದ್ರೆ ಅಲ್ಲಿರುವಂತಹದ್ದು ಪ್ರಕಾಶ ಯಾವುದು ಹಾಗಿದ್ರೆ? ಅದು ಭಗವಂತನ ಸ್ವಯಂ ಪ್ರಭೆ. ಅವನಿಂದಲೇ ಎಲ್ಲ ಬೆಳಗುವಂತ ಆ ಎಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಲ್ಲವೂ ಅದಾಗಿ ತಾನೇ ಪ್ರಜ್ವಲಿಸುವಂತಹದ್ದು. ಅದು ಹೇಗೆ ಪ್ರಜ್ವಲಿಸುತ್ತೆ ಅಂದ್ರೆ ಭಗವಂತನ ಪ್ರಭೆಯಿಂದ ಅದು ಪ್ರಜ್ವಲಿಸುವಂತಹದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಏನಿದೆ ಆಧ್ಯಾತ್ಮಿಕ ಪ್ರಪಂಚ. ಒಂದ್ ಸೆಕೆಂಡ್. ಇಲ್ಲಿ ನೋಡ್ಬೋದು ನೀವು ಬ್ರಹ್ಮಜ್ಯೋತಿ ಇದೆ, ಭಗವಂತನಿಂದ ಬಂದಿರುವಂತಹ ಪ್ರಭೆ. ಅದರ ನಂತರ ಇಲ್ಲಿ ನಮ್ಮ ಆಧ್ಯಾತ್ಮಿಕ ಭೌತಿಕ ಪ್ರಪಂಚ ಎನ್ನುವಂತಹದ್ದು. ಇಲ್ಲಿ ಸೂರ್ಯ ಚಂದ್ರರು ಬೇಕಾಗತ್ತೆ ಇಲ್ಲಿ ನಮಗೆ ಬೆಳಕು ಬೇಕಂದ್ರೆ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದು ಯಾವುದು ಬೇಡ. ವೈಕುಂಠ ಲೋಕಗಳು ಇರಬಹುದು, ಅಥವಾ ಭಗವಂತ ಕೃಷ್ಣ ತನ್ನ ಮೂಲ ರೂಪದಲ್ಲಿ ನೆಲೆಸಿರುವಂತಹ ವೃಂದಾವನ ಇರಬಹುದು, ಅಥವಾ ಅವನ ಸುತ್ತಲೂ ಇತರ ಗೋಪಿಕಾಶ್ರೀಯರಿರಬಹುದು, ಅಥವಾ ಅವನ ಅತ್ಯಂತ ಹತ್ತಿರದ ಭಕ್ತರು ಯಾರು ಅವನ ಸೇವೆಯನ್ನ ಮಾಡ್ತಾ ಇರ್ತಾರೆ, ಅಲ್ಲಿ ಕೆಲವು ಅವರಿಗೋಸ್ಕರ ಇರುವಂತಹ ಗ್ರಹಗಳಿರಬಹುದು, ಅಥವಾ ಅಸಂಖ್ಯಾತ ವೈಕುಂಠ ಲೋಕದ ಗ್ರಹಗಳಿರಬಹುದು. ಅವೆಲ್ಲ ಭಗವಂತನ ಪ್ರಭೆ. ಇಲ್ಲಿಂದ ಬರುವಂತಹ ಪ್ರಭೆ ಅದೆಲ್ಲ ಕಡೆ ಅದು ಬೆಳಗ್ತಾ ಇರುತ್ತೆ ಅನ್ನುವಂಥ. ಅದ್ರ ಇದು ಬರೀ ಕತ್ತಲಾಗಿರುವಂತಹ ಲೋಕ. ಈ ಐಹಿಕ ಪ್ರಪಂಚದಲ್ಲಿ ಹೇಗೆ ನಮ್ಮ 14 ಲೋಕಗಳು, ಆಮೇಲೆ ನರಕ ಎಲ್ಲ ಇಲ್ಲಿ ಇರುವಂತಹದ್ದು. ಅದರಿಂದ ನಾವು ಇದು ಯಾವ ಲೋಕದಲ್ಲಿ ಇದ್ರೂ ಇದು ಇಲ್ಲಿ ನಾವು ಜನನ ಮರಣದ ಸೈಕಲ್ಗೆ ಬರಲೇಬೇಕಾಗತ್ತೆ. ಸ್ವರ್ಗಕ್ಕೆ ಹೋದ್ರೂ ಸಹಿತ ನಾವು ವಾಪಸ್ ಬರಬೇಕಾಗತ್ತೆ. ಆದ್ರೆ ಇಲ್ಲಿ ನಾವು ಎಂಟ್ರಿ ಆದರೆ ನಮಗೆ ಮತ್ತೆ ವಾಪಸ್ ಬರುವಂತಹದ್ದಿಲ್ಲ ಅನ್ನುವಂಥದ್ದನ್ನ ಭಗವಂತ ಹೇಳ್ತಾನೆ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನೇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ತನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಮತ್ತು ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನೇ ಬಹುವಾಗಿ ಕಷ್ಟಪಡುತ್ತಾರೆ. ಹೇಗೆ ನಮ್ಮ ಶರೀರ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಭಗವಂತ ಹೇಳ್ತಾನೆ ಏನು, ಸಣ್ಣ ಸಣ್ಣ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಆ ಎಲ್ಲಾ ಜೀವಿಗಳು ಹೀಗೆ ಅವನು ಹೀಗೆ ಬೆಂಕಿಯಿಂದ ಇದರಿಂದ ಕಿಡಿದ ಹೀಗೆ ಒಂದು ಇದ್ರ ತರ ಕಿಡಿತರ ಭಗವಂತನಿಂದ ಬಂದಿರುವಂತವರೆಲ್ಲ ಭಗವಂತನ ಭಾಗಗಳು, ವಿಭಿನ್ನ ಅಂಶಗಳು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳೋದು, ಪ್ರತಿಯೊಂದು ಜೀವಿಯೂ ಸಹಿತ. ಅದರಿಂದ ಆ ಜೀವಿಗೆ ಏನಾಗತ್ತೆ, ಈ ಮೊದಲು 5 ಇಂದ್ರಿಯಗಳು ಬರುತ್ತೆ. 5 ಇಂದ್ರಿಯಗಳು ಬಂದ ಮೇಲೆ ಆಮೇಲೆ ಈ ನಮ್ಮ ಮನಸ್ಸು ಬರುತ್ತೆ, ಅಂತರೇಂದ್ರಿಯ ಬರುತ್ತೆ, ಮತ್ತೆ ನಮ್ಮ ಕರ್ಮೇಂದ್ರಿಯಗಳು, ಕೈ ಕಾಲು ಆ ರೀತಿಯಾಗಿ. ಸೊ ಒಟ್ಟು 24 ಘಟಕಾಂಶಗಳಿದ್ದಾವೆ. ಒಂದು ಶರೀರ ರಚನೆ ಆಗ್ಬೇಕು ಅಂದ್ರೆ, ಒಂದು ಶರೀರ ರಚನೆಯಾಗಿ ಅದರಲ್ಲಿ ಜೀವಿ ಬರ್ಬೇಕು, ಆತ್ಮ ಬರುತ್ತೆ. ಆಮೇಲೆ 5 ಇಂದ್ರಿಯಗಳು, ಇಂದ್ರಿಯ ವಸ್ತುಗಳಿದೆ, ಇಂದ್ರಿಯ ವಸ್ತುಗಳು ಮತ್ತೆ ಕ್ರಿಯೆ ಪ್ರತಿಕ್ರಿಯೆಗಳು, ಇವೆಲ್ಲ ಸೇರಿ ಟೋಟಲ್ 24 ಘಟಕಾಂಶಗಳಿದ್ದಾವೆ ಒಂದು ಶರೀರ ಆಗ್ಲಿಕ್ಕೆ.
ಆ ಒಂದು ಶರೀರ ಆದ್ಮೇಲೆ ಅಲ್ಲಿ ಜೀವಿ ಇರುತ್ತೆ, ಆತ್ಮ ಇರುತ್ತೆ. ಸೊ ಅದರಿಂದ ಅವನು ಏನ್ ಹೇಳ್ತಾ ಇದ್ದಾನೆ, ಈ 5 ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ, ಮನಸ್ಸು ಅಂತರೇಂದ್ರಿಯ 6ನೇ ಇಂದ್ರಿಯ, 5 ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಗುದ, ಜನನೇಂದ್ರಿಯ, ಹೀಗೆ ಈ 5 ಇಂದ್ರಿಯಗಳ ಜೊತೆಗೆ ಅವನು ಬಹಳವಾಗಿ ಕಷ್ಟಪಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗ್ರಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹಾ ಪ್ರಭುಜಿ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಧನ್ಯವಾದಗಳು ಪ್ರಭುಜಿ. ಈಗ ಉದಾಹರಣೆಗೆ ನೀವೊಂದು ಹೂದೋಟದಲ್ಲಿ ಇದ್ದೀರಾ ಮಾತಾಜಿ, ಗಾಳಿ ಬೀಸ್ತಾ ಇದೆ, ನಿಮ್ಗೆ ಪರಿಮಳ ಬರತ್ತಾ? ಪರಿಮಳ ಬರುತ್ತೆ ಪ್ರಭುಜಿ. ಬರತ್ತೆ ಅಲ್ವಾ? ಚೆನ್ನಾಗಿರೋ ಪರಿಮಳ ಬರುತ್ತೆ ಅಲ್ವಾ? ಅದೇ ನಾವೀಗ ಯಾವುದೋ ಒಂದು ತುಂಬಾ ಕೊಳಕಾಗಿರುವಂತಹ ಒಂದು ರಸ್ತೆ, ಗಟರ್ ನೀರು ಹರಿತಾ ಇದೆ, ಅಲ್ಲಿನೂ ಗಾಳಿ ಬೀಸ್ತಾ ಇರತ್ತೆ, ಅವಾಗೇನ್ ಬರತ್ತೆ? ಅವಾಗ ಆ ಕೊಳಕಿನ ಪರಿಮಳ ಬರುತ್ತೆ, ಕೊಳಕು ವಾಸನೆ ಬರುತ್ತೆ. ವಾಸನೆ ಬರುತ್ತೆ, ಕೊಳಕು ವಾಸನೆ ಬರುತ್ತೆ ಅಲ್ವಾ? ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಹೇಗೆ ಈ ಗಾಳಿ ಗಂಧ ಅಂದ್ರೆ ದುರ್ಗಂಧನೂ ಇರಬಹುದು, ಸುಗಂಧನೂ ಇರಬಹುದು ಅಲ್ವಾ? ಗಾಳಿ ಕೆಲಸಕ್ಕೇನೋ ಗಂಧ ತಗೊಂಡು ಹೋಗೋದು, ಅಂದ್ರೆ ವಾಸನೆಯನ್ನ ತೆಗೆದುಕೊಂಡು ಹೋಗೋದು, ಸುವಾಸನೆನೂ ಇರ್ಬೋದು, ದುರ್ವಾಸನೆನೂ ಇರಬಹುದು. ಆದ್ರೆ ನಾವೀಗ ಈ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ನಾವು ಏನನ್ನ ತೆಗೆದುಕೊಂಡು ಹೋಗ್ತೇವೆ? ನಮ್ಮ ಕರ್ಮಗಳನ್ನ, ನಾವು ಹಿಂದಿನ ಜೀವನದಲ್ಲಿ ಅದು ಮಾಡಿರೋ ಸುಕರ್ಮಗಳೇ ಇರಬಹುದು ಅಥವಾ ದುಷ್ಕರ್ಮಗಳು ಇರಬಹುದು, ನಮ್ಮ ಕರ್ಮ ಫಲಗಳು ಅಲ್ವಾ? ಅದನ್ನ ನಾವು ತೆಗೆದುಕೊಂಡು ಹೋಗ್ತೇವೆ, ವಿವಿಧ ಕಲ್ಪನೆಗಳನ್ನು ತನ್ನ ಜೀವನ. ಅದರಿಂದ ನಮ್ಮ ಸೂಕ್ಷ್ಮ ಶರೀರ ಏನಿದೆ, ಮನಸ್ಸು, ಬುದ್ಧಿ, ಅಹಂಕಾರದಿಂದ ಆಗಿರುವಂತಹ ಸೂಕ್ಷ್ಮ ಶರೀರ ಹೋಗತ್ತೆ. ಈಗ ನಾವು ಶರೀರವನ್ನ ಬಿಡುವಾಗ ನಮ್ ಜೊತೆ ಬರೋರು ಯಾರು? ನಮ್ಮ ಸೂಕ್ಷ್ಮ ಶರೀರ ಮತ್ತೆ ನಮ್ಮ ಭಗವಂತ. ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಸಾಕ್ಷೀಭೂತನಾಗಿರುವಂತಹ ಪರಮಾತ್ಮ ನಮ್ ಜೊತೆಗೆ ಇನ್ನೊಂದು ಶರೀರಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾನೆ. ಏನನ್ನು ತೆಗೆದುಕೊಂಡು ಹೋಗ್ತಾನೆ? ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಈಗ ನಾವು ಭಕ್ತಿಯನ್ನ ಮಾಡಿದ್ರೆ ಅಂದ್ರೆ ನಮ್ಮ ಪಾಪಗಳು ಇನ್ನು ಕ್ಷಯ ಆಗಿಲ್ಲ, ಇನ್ನೂ ಸ್ವಲ್ಪ 1 ಜನ್ಮ ಬೇಕು, 2 ಜನ್ಮ ಬೇಕು ನಮಗೆ ಇನ್ನೂ ಹೆಚ್ಚು ಜಾಸ್ತಿ ಭಕ್ತಿ ಮಾಡ್ಕೊಂಡು ಭಗವತ್ ಪ್ರಾಪ್ತಿಯನ್ನ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಅವನು ಅಂತದನ್ನೇ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ನಮ್ಗೆ ಇನ್ನೊಂದಿಷ್ಟು ಒಳ್ಳೆಯ ಅವಕಾಶವನ್ನ ಕೊಡ್ತಾನೆ. ಧರ್ಮಾತ್ಮರ ಮನೆಯಲ್ಲಿಯೋ ಅಲ್ವಾ, ಶ್ರೀಮಂತರ ಮನೆಯಲ್ಲಿಯೋ, ಇಲ್ಲೂ ಯಾವುದೋ ಒಂದು ಒಳ್ಳೆ ಸಜ್ಜನರ ಕುಟುಂಬದಲ್ಲಿ, ಹೀಗೆ ಅಂದ್ರೆ ಭಕ್ತರ ಸಂಘದಲ್ಲಿ ನಾವು ಇದ್ದು ಭಕ್ತಿಯನ್ನ ಮಾಡಿಕೊಂಡು ಭಗವತ್ ಪ್ರಾಪ್ತಿಯನ್ನ ಪಡೆಯುವಂತ ಒಂದು ಅವಕಾಶವನ್ನು ಅವನು ಕೊಡುತ್ತಾನೆ. ಅದರಿಂದ ನಾವು ಏನು ನೀವು ಹೇಳಿದಾಗೆ ಕರ್ಮಫಲಗಳ ಜೊತೆಗೆ ನಾವು ಹೋಗ್ಬೇಕಂದ್ರೆ ನಮ್ಮ ವಿವಿಧ ಕಲ್ಪನೆಗಳು ಮತ್ತೊಂದು ದೇಹಕ್ಕೆ ಅವನು ಒಯ್ತಾನೆ. ಅವನು ಒಂದು ಬಗೆಯ ದೇಹವನ್ನು ಆ ರೀತಿಯಾಗಿ ಕರ್ಮಫಲಗಳಿಗೆ ಅನುಸಾರವಾಗಿ ನಾವು ಯಾವ ಶರೀರವನ್ನ ಪಡೆಯಬೇಕು ಅನ್ನೋದು ಸಹಿತ ಅವನು ನಿರ್ಧಾರ ಮಾಡಿಟ್ಟಿದ್ದಾನೆ. ಭಗವಂತನಲ್ಲಿ ಯಾವುದೂ ಏನ್ ಹೇಳ್ತೇವೆ ನಾವು, ದ್ವಂದ್ವತೆ ಇಲ್ಲ. ಅವನಲ್ಲಿ ಅವನು ಎಲ್ಲವನ್ನು ಸರಿಯಾಗಿಯೇ ಡಿಫೈನ್ ಮಾಡಿದ್ದಾನೆ. ಶಾಸ್ತ್ರ ಹೇಳತ್ತೆ ಹೀಗೆ 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 ಅಂತ, ಆ ಶಾಸ್ತ್ರದ ಪ್ರಕಾರ ಎಲ್ಲವೂ ಆಗ್ತಾ ಇರತ್ತೆ. ಆದ್ರಿಂದ ಅವನು ಹೇಳ್ತಾನಲ್ಲ, ಇಲ್ಲೇನು ಅವನು ತಟಸ್ಥ, ಎಲ್ಲದಕ್ಕೂ ಕಾರಣ ನಾನು, ಸರ್ವ ಕಾರಣ ನಾನು, ಆದ್ರೆ ಅವನು ತಟಸ್ಥ. ಈಗ ಪ್ರಪಂಚದ ನಿಯಮಗಳ ಮಧ್ಯದಲ್ಲಿ ಅವನು ಬರುವುದಿಲ್ಲ. ಅದರಿಂದ ನಾವು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ನಾವು ಏನನ್ನ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತಹದ್ದು ಬಹಳ ಮುಖ್ಯ. ಅದರಿಂದ ನಮ್ಮ ಜೀವನ ಹೇಗಿರಬೇಕು ಅನ್ನುವಂಥದ್ದು ಭಕ್ತಿಯನ್ನ ಮಾಡಿ, ಹರಿನಾಮ ಸ್ಮರಣೆಯನ್ನ ಮಾಡಿ ನಾವು ಈ ಜೀವನದಿಂದ ಇನ್ನೊಂದು ಜೀವನಕ್ಕೆ ಹೋಗುವಾಗ, ಅಂತ್ಯಕಾಲೇಜ ಮಾಮೇವ, ಸಾಯುವಾಗ ನಮ್ಗೆ ಭಗವಂತನ ನಾಮಸ್ಮರಣೆ ಬಂದ್ಬಿಡ್ತಂದ್ರೆ, ನಾರಾಯಣನ ಹೆಸರನ್ನು ತೆಗೆದುಕೊಂಡು ಹರಿನಾಮ ಸ್ಮರಣೆಯನ್ನ ನಾವು ಮಾಡಿದ್ವಿ ಅಂದ್ರೆ, ಅವನ ಬಗ್ಗೆ ಕಲ್ಪನೆಯನ್ನ ನಾವು ಮಾಡ್ಕೊಂಡ್ವಿ ಅಂದ್ರೆ, ನಮ್ಮಷ್ಟು ಏನು ಅಂತಹ ಒಂದು ಜೀವಿ, ಶ್ರೇಷ್ಠ ಜೀವಿಗಳು ಬೇರೆ ಯಾರು ಇರುವುದಿಲ್ಲ. ಅದರಿಂದ ಅಂತಹ ಒಂದು ಸಾವಿನ ಕ್ಷಣಕ್ಕೆ ನಾವು ತಯಾರಾಗ್ಬೇಕಂದ್ರೆ
ಏನ್ ಮಾಡ್ಬೇಕು? ಹರಿನಾಮ ಸ್ಮರಣೆ ಮಾಡ್ಬೇಕು. ಆದ್ರೆ ಹರಿನಾಮ ಸ್ಮರಣೆಯನ್ನ ನಾವು ಆ ಕ್ಷಣದಲ್ಲೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ಕೊಂಡು ಬಂದಾಗ, ಅಭ್ಯಾಸ ಏನಿದೆ ಕೌಂತೆಯ ಅವನು ಹೇಳಿದಾನೆ, ಅಭ್ಯಾಸ ಮಾತ್ರದಿಂದ ಮಾತ್ರ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಬಹುದು. ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ಕೇಂದ್ರೀಕರಿಸಿದ ನಂತರ ಏನಾಗತ್ತೆ? ಆ ಮನಸ್ಸು ಅನ್ನುವಂಥದ್ದು ತಟಸ್ಥವಾಗಿರುತ್ತೆ. ಅದು ದ್ವಂದ್ವತೆಯನ್ನ ಹೊಂದಿರುವುದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ವಿಚಲತೆ ಆ ಮನಸ್ಸಿಗೆ ಇರುವುದಿಲ್ಲ ಅನ್ನುವಂಥದ್ದು. ಹರೇ ಕೃಷ್ಣ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ. ಒನ್ ಸೆಕೆಂಡ್. ಅಧಿಷ್ಠಾಯಂ ಮನಶ್ವಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ. ವಿನಯ್ ಪ್ರಭುಜಿ. ಓದಿ ಪ್ರಭುಜಿ. ಜೀವಿಯು ಹೇಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೋ, ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೇಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡ. ಈ ಒಂದು ಚಿಕ್ಕ ಆನೆಯ ಉದಾಹರಣೆಯನ್ನು ನಿಮ್ಗೆ ಕೊಡ್ತೇನೆ. ಒಂದು ವಿಡಿಯೋ ಇದೆ. ಈಗ ಆನೆಯ ಶರೀರವನ್ನ ಪಡೆಯುತ್ತೆ ಜೀವಿ. ಆನೆಯ ಶರೀರವನ್ನು ಪಡೆದ ನೋಡಿ, ಹೀಗೆ ಎಂಜಾಯ್ ಮಾಡ್ತಾ ಇರುತ್ತೆ. ಹೀಗೆ ಮಾಡುವಾಗ ಆನೆಗೆ ಇಂಜುರಿ ಆಗತ್ತೆ, ಗಾಯ ಆಗತ್ತೆ. ಅದನ್ನ ರಿಲೀಫ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ ಆನೆ ಮರಿಯನ್ನು. ಇಲ್ಲಿ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಟ್ರೈನ್ ಮಾಡಲಾಗುತ್ತೆ. ಆ ಆನೆಯನ್ನ ಏನ್ ಮಾಡ್ತಾರೆ ಅವರು? ಇಲ್ಲಿ ಅವರು ತಂದು ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಒಂದು ಸರಿಯಾದ ರೀತಿಯಲ್ಲಿ ಅದು ಟ್ರೈನಿಂಗ್ ಪಡೆಯುತ್ತೆ. ಆ ರೀತಿಯಾಗಿ ಟ್ರೈನಿಂಗ್ ಪಡೆದ ಮೇಲೆ ಅದೊಂಥರ ಪಳಗಿದ ಆನೆ ಆಗತ್ತೆ ಅಲ್ವಾ? ಅದೇ ರೀತಿಯಾಗಿ ಪ್ರತಿಯೊಂದು ಜೀವಿಗೂ ಹಾಗೆ. ಇಲ್ಲಿ ಏನಾಗತ್ತೆ, ನಾರ್ಮಲಿ ನಮ್ಗೆ ಎಲ್ಲಿ ಟ್ರೈನಿಂಗ್ ಸಿಗ್ಬೇಕು? ನಾವು ಗುರುಗಳ ಹತ್ರ ಹೋದಾಗ, ಗುರು ಪರಂಪರೆಯಿಂದ ಬಂದಂತಹ ಗುರುಗಳ ಹತ್ರ ಹೋದಾಗ ನಮ್ಗೆ ಈ ಟ್ರೈನಿಂಗ್ ಸಿಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಗೆ ಇಂದ್ರಿಯ ವಸ್ತು ಇದೆ, ನಮ್ಗೆ ಇಂದ್ರಿಯ ಇದೆ. ನಾವು ಈ ಇಂದ್ರಿಯಗಳ ಸಮಾಧಾನ ಮಾಡಿಸ್ಲಿಕ್ಕೋಸ್ಕರ ಬಹಳ ಹೆಣಗಾಡ್ತೇವೆ. ಪ್ರತಿಯೊಂದಕ್ಕೂ ನಾವು ಪ್ರಯತ್ನ ಮಾಡುವಂತದ್ದು. ಅದು ಆಗಿಲ್ಲ, ಇದಾಗಿಲ್ಲ ಅಂತ. ಆದ್ರೆ ಏನ್ ಮಾಡೋದು? ಕರ್ಮ ಅನ್ನುವಂಥದ್ದು ಇರುತ್ತೆ. ಅವಾಗ ಕರ್ಮ ಫಲ ಅನ್ನುವಂಥದ್ದು ಇರುತ್ತೆ. ಫಲಗಳ ಅನುಸಾರವಾಗಿ ನಮಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಏನು ಆಗೋದಿಲ್ಲ. ಕಷ್ಟಪಡ್ತೀವಿ. ಸೊ ಆದ್ರಿಂದ ಈ ಕರ್ಮ ಫಲಗಳಿಗೆ ನಾವು ಅಂಟ್ಕೊಳ್ಬಾರದು ಅನ್ನುವಂಥದ್ದಿದ್ರೆ ನಾವು ಈ ಗುರುಗಳ ಹತ್ರ ಹೋಗಿ ಅಥವಾ ಶಾಸ್ತ್ರಗಳನ್ನ ಕೇಳಿ ತಿಳಿದು ಮನಸ್ಸನ್ನ ಭಗವಂತನಲ್ಲಿ ಇಟ್ಟು, ಅವನೇನ್ ಹೇಳ್ತಾನೆ, ನಾವು ಹೇಳಿದ ಅಭ್ಯಾಸ ಆ ರೀತಿಯಾಗಿ ನಾವು ಅದನ್ನ ಟ್ರೈನ್ ಅಪ್ ಮಾಡ್ಬೇಕು. ಎಲ್ಲಿ ಹೋಗಿ ಟ್ರೈನ್ ಅಪ್ ಮಾಡ್ತೀವಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಹೊರಗಡೆ ನಾವು ಮಾಯೆಯ ಪ್ರಭಾವದಲ್ಲಿ ನಾವು ಅದನ್ನ ಟ್ರೈನ್ ಅಪ್ ಮಾಡ್ಲಿಕ್ಕೆ ಸಾಧ್ಯನಾ? ಮಾಯೆಯ ಇಲ್ಲಿ ನಾವು ಎಲ್ಲೋ ಹೋಗಿ, ಈಗ ನಮ್ಗೆ ಬಹಳ ಇದ್ರಲ್ಲಿ ಕೋಚಿಂಗ್ ಎಲ್ಲ ಸಿಗತ್ತೆ. ಹೇಗಿರ್ಬೇಕು, ಹಾಗೆ ಮಾಡ್ಬೇಕು, ನೀವು ಹೇಗೆ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಮಾಡ್ಕೊಳ್ತೀರಾ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಅದು ಇದು ಅಂತ. ಅದೆಲ್ಲ ಏನಾಗತ್ತೆ, ಒಂದು ಸ್ವಲ್ಪ ಹೆಲ್ಪ್ ಆಗತ್ತೆ. ಆದ್ರೆ ಕಷ್ಟ ಸುಖ ನಾವು ಯಾವಾಗ ಕರ್ಮ ಪ್ರಾರಬ್ಧ ಅಂತ ನಾವೇನ್ ಹೇಳ್ತೇವೆ, ಕರ್ಮ ಫಲಗಳನ್ನ ನಾವು ಅನುಭವಿಸ್ಲಿಕ್ಕೆ ಹೋದಾಗ ಯಾವ ಟ್ರೈನಿಂಗು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬರುವಂತಹದ್ದೇ ಆಧ್ಯಾತ್ಮದ ಟ್ರೈನಿಂಗ್. ಆಧ್ಯಾತ್ಮದ ಟ್ರೈನಿಂಗ್ ಅಂದ್ರೆ ಗುರು ಪರಂಪರೆಯಿಂದ, ಶಾಸ್ತ್ರದ ಮುಖಾಂತರ, ಹೀಗೆ ಭಗವದ್ಗೀತೆ, ಶ್ರೀಮದ್ ಭಾಗವತವನ್ನು ನಾವು ಕೇಳಿ ತಿಳಿದು ಹರಿನಾಮ ಸ್ಮರಣೆಯನ್ನು ಮಾಡಿ ನಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸೋದ್ರಿಂದ ಮಾತ್ರ ನಾವು ಇದರಿಂದ ಪಾರಾಗಬಹುದು. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದನ್ನೆಲ್ಲ ಕಾಣಬಲ್ಲನು. ಉದಾಹರಣೆಗೆ, ನಾವು ಕಾರ್ ಓಡಿಸ್ತೇವೆ, ಕಾರ್ ಖರೀದಿ ಮಾಡಿ. ಆದ್ರೆ ನಮ್ ಕಾರ್ ರಿಪೇರಿ ಮಾಡ್ಲಿಕ್ಕೆ ಬರೋದಿಲ್ಲ. ಕಾರಲ್ಲಿ ಏನಾದ್ರು ತೊಂದರೆ ಆದ್ರೆ ನಾವು ಯಾರ ಹತ್ರ ಹೋಗ್ತೇವೆ? ಹರೇ ಕೃಷ್ಣ. ವಿನಯ್ ಪ್ರಭುಜಿ, ನಾವು ನಮ್ಮ ಕಾರಲ್ಲಿ ತೊಂದರೆ ಆದಾಗ ನಾವು ಯಾರ ಹತ್ರ ಹೋಗ್ತೇವೆ? ಇದು ಮೆಕ್ಯಾನಿಕ್ ಹತ್ರ ಹೋಗ್ತೇವೆ. ಯಾಕೆಂದ್ರೆ ಅವನಿಗೆ ಕಾರ್ ಬಗ್ಗೆ ಜ್ಞಾನ ಇದೆ. ಅದೇ ರೀತಿಯಾಗಿ ನಮಗೆ ಜೀವನದಲ್ಲಿ ತೊಂದರೆಗಳು ಬಂದಾಗ ನಾವು ಯಾರ ಹತ್ರ ಹೋಗ್ಬೇಕು ಅಲ್ವಾ? ಅವನು ಸರಿಯಾಗಿ ನೋಡ್ತಾನೆ, ಅವನಿಗೆ ಗೊತ್ತಾಗತ್ತೆ. ಎಲ್ಲಿ ಆ ಸೌಂಡ್ ಕೇಳಿದ ತಕ್ಷಣ ಅವನಿಗೆ ಗೊತ್ತಾಗತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹಾಗೆ ಪರಂಪರೆಯಿಂದ ಬಂದಂತಹ ಗುರು
ಯಾರು ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡ್ತಾನೆ, ಯಾರು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಇರ್ತಾನೆ, ಅಂತಹವನ ಹತ್ರ ನಾವು ಹೋದಾಗ ಖಂಡಿತವಾಗಿಯೂ ನಮಗೆ ಉತ್ತರ ಸಿಗತ್ತೆ. ನಮ್ಮ ಜೀವನದ ಸಮಸ್ಯೆಗಳಿಗೆ ಉತ್ತರ ನಮಗೆ ಅಲ್ಲಿ ಸಿಗತ್ತೆ, ಪರಿಹಾರ ಸಿಗತ್ತೆ ಅನ್ನುವಂತಹದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದನ್ನ ಹೇಳ್ತಾನೆ, ಮೂಢರು ಇದನ್ನ ಅರ್ಥ ಮಾಡಿಕೊಳ್ಳೋದು. ಮೂಢರು ಅಂದ್ರೆ ಯಾರು? ಯಾರು ಐಹಿಕ ಪ್ರಪಂಚದ ಭ್ರಮೆಯಲ್ಲಿ ಇನ್ಕ್ಲೂಡ್ ಆಗಿದೆ, ಈ ಭ್ರಮೆಯಲ್ಲಿ ಇರ್ತಾರೆ. ಯಾರು ಈ ಭ್ರಮಾ ವೃಕ್ಷವೇ ಸತ್ಯ ಅಂತ ಹಾರಾಡ್ಕೊಂಡಿರುವಂಥವ್ರು. ಬ್ರಹ್ಮಾಂಡೇ ಭ್ರಮಿತೋ ಕೋನಃ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡದಲ್ಲಿ ಭ್ರಮಿತರಾಗಿ ಹಲವಾರು ಜೀವಿಗಳು ಲಕ್ಷಾಂತರ ವರ್ಷ ಹೀಗೆ ತಿರುಗಾಡ್ತಾ ಇರ್ತವೆ. ಎಲ್ಲೆಲ್ಲೋ ತಿರುಗಾಡ್ತವೆ, ಒಂದು ಲೋಕದಿಂದ ಇನ್ನೊಂದು ಲೋಕ, ಪ್ರಾಣಿಯಿಂದ ಮನುಷ್ಯ ಲೋಕಕ್ಕೆ, ಮನುಷ್ಯನಾಗಿ ಪ್ರಾಣಿ ಆಗುವಂತಹದ್ದು. ಸೊ ಆ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಡೀತಾ ಇರುತ್ತೆ ತಿರುಗಾಟ ನಮ್ದು. ಆದ್ರೆ ಆ ತಿರುಗಾಟದಿಂದ ನಾವು ಹೊರಗೆ ಬರಬೇಕು. ಆ ತಿರುಗಾಟಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂದ್ರೆ ನಾವು ಈ ರೀತಿಯಾಗಿ ಬಂದು ಇಂತಹ ಒಂದು ಶ್ರೀಲಾ ಪ್ರಭುಪಾದರಂತಹ ಗುರುಗಳ ಹತ್ರ ನಾವು ದೀಕ್ಷೆಯನ್ನು ಪಡೆದು ಅಥವಾ ಅಲ್ಲಿ ನಾವು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಭಕ್ತರ ಸಂಘದಲ್ಲಿ ಇರುವಾಗ ನಮಗೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಕರ್ಮ ಫಲಗಳ ಬಗ್ಗೆ ಆಸಕ್ತಿಯನ್ನ ಹೊಂದಿರುವುದಿಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ ವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಮಾಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇವೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತೆ ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತದೆ ಅನ್ನೋದು ಕಾಣಲಾರರು. ಅಂದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿ ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಭಗವಂತನಲ್ಲಿಟ್ಟು ಅವನಿಗೆ ಶರಣಾಗತರಾಗಿ ನಾವು ಅಂತಹ ಆಧ್ಯಾತ್ಮಿಕವಾದಿಗಳಿಗೆ ಇದು ಏನು ಅಂತ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಬಹಳ ಕಷ್ಟ. ಅವ್ರು ಹೇಳ್ತಾರೆ ಅದು ಹಂಗಾಗಲ್ಲ ಹೀಗಾಗಲ್ಲ ಅಂತ ಹೇಳ್ತಾರೆ. ಅವರದೇ ಆದ ವಾದವನ್ನು ಸಹಿತ ಅವರು ಮಂಡಿಸ್ತಾರೆ. ಆದ್ರೆ ನಿಜವಾಗಿ ಶಾಸ್ತ್ರ ಏನು ಹೇಳುತ್ತೆ, ಇದು ಆತ್ಮ ಸಾಕ್ಷಾತ್ಕಾರದಲ್ಲಿ. ಉದಾಹರಣೆಗೆ ಐನ್ಸ್ಟೈನ್ ಒಂದ್ಸಲ ಏನಾಗತ್ತಂತೆ, ಅವನಿಗೆ ಅರ್ಥ ಆಗಿದೆ ಪ್ರಪಂಚದಿಂದ. ಅವನು ಹೇಳ್ತಾನೆ ಏನು, ಈ ಒಂದು ಸೈನ್ಸ್ ಅನ್ನುವಂತಹದ್ದು, ವಿಜ್ಞಾನ ಅನ್ನುವಂತಹದ್ದು ಏನೂ ಇಲ್ಲ. ಯಾವಾಗ ನಾವು ಈ ಪ್ರಕೃತಿಯ ಹಿಂದಿನ ಸೃಷ್ಟಿಕರ್ತನ ಬಗ್ಗೆ ನಾವು ತಿಳ್ಕೊಳ್ತೇವೆ. ಆದ್ರೆ ಕೆಲವು ಅವನ ಗೆಳೆಯರೇ ಇಲ್ಲ, ಪ್ರತಿಯೊಂದಕ್ಕೂ ಕಾರಣ ಏನು, ಸೃಷ್ಟಿ ಅಥವಾ ಈ ಒಂದು ವಿಸ್ಫೋಟದಿಂದ ಎಲ್ಲ ಸೃಷ್ಟಿಯಾಗಿದೆ. ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಎಲ್ಲ ಹೇಳ್ತಾ ಇರುವಾಗ ಸೊ ಐನ್ಸ್ಟೈನ್ ಏನ್ ಮಾಡ್ತಾನೆ, ಒಂದಿನ ರಾತ್ರಿ ಇವರೆಲ್ಲ ಹೋಗ್ತಾರೆ, ಮತ್ತೆ ಬೆಳಗ್ಗೆ ಬರೋದ್ರ ಒಳಗಡೆ ಒಂದು ಮಾಡೆಲ್ ಅನ್ನ ತಂದು ಅವನ ಟೇಬಲ್ ಮೇಲೆ ಇಡ್ತಾನೆ. ಅವ್ರು ಮರುದಿನ ಬೆಳಗ್ಗೆ ಬಂದು ಕೇಳ್ತಾರೆ, ಈ ಮಾಡೆಲ್ ನಿನ್ನೆ ಇರ್ಲಿಲ್ಲ, ಎಷ್ಟು ಸುಂದರವಾಗಿದೆ, ಯಾರು ಮಾಡಿದ್ದು, ಅದ್ ಹೇಗ್ ಬಂತು ಇಲ್ಲಿ? ಐನ್ಸ್ಟೈನ್ ಹೇಳ್ತಾನಂತೆ, ಇಲ್ಲ ನಿನ್ನೆ ರಾತ್ರಿ ಜೋರಾಗಿ ಒಂದು ಸೌಂಡ್ ಬಂತು, ನಾನು ಕಿಟಕಿ ತೆಗೆದು ನೋಡಿದೆ, ಸಡನ್ ಆಗಿ ಆ ಸೌಂಡ್ ನ ಜೊತೆಗೆ ಈ ಮಾಡೆಲ್ ಕ್ರಿಯೇಟ್ ಆಗಿ ನನ್ನ ಟೇಬಲ್ ಬಂದು ಕೂತ್ಕೊಂಡಿದೆ. ಆಗ ಅವ್ರು ಅವ್ರು ನಂಬ್ತಾ ಇಲ್ಲ ಅದನ್ನ. ಹೇಗಾಗತ್ತೆ ಅದು ಸಾಧ್ಯ ಇಲ್ಲ, ಯಾಕೆಂದ್ರೆ ಇಂತಹ ಮಾಡೆಲ್ ತಾನೇ ಕ್ರಿಯೇಟ್ ಆಗುದಿಲ್ಲ, ಅದಕ್ಕೆ ಯಾರೋ ಒಬ್ರು ಮಾಡಿರೋನ್ ಬೇಕು ಅಂತ ಅವನು ಹೇಳ್ತಾನೆ. ಇಷ್ಟು ಒಂದು ಚಿಕ್ಕ ಮಾಡೆಲ್ ಅನ್ನೇ ನೀವು ನಂಬೋದಿಲ್ಲ, ಯಾರೋ ಒಬ್ರು ಕ್ರಿಯೇಟರ್ ಬೇಕಂತ ಹೇಳ್ತೀರಾ ಇದಕ್ಕೆ. ಹಾಗಾದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಸೃಷ್ಟಿಯನ್ನ ಸುಮ್ಮನೆ ಅದು ಕ್ರಿಯೇಟ್ ಆಗ್ಬಿಡತ್ತ? ಹಾಗೇನೆ ಅದರ ಹಿಂದೆ ಸೃಷ್ಟಿಕರ್ತ ನಿಲ್ವಾ ಅನ್ನುವಂಥದ್ದನ್ನ ಆ ವಾದವನ್ನು ಅವನು ಮಂಡಿಸ್ತಾನೆ. ಅದರಿಂದ ಸೊ ಇದರ ಹಿಂದೆ ಸೃಷ್ಟಿಕರ್ತನನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ತೇವೋ ಆಗ ನಮಗೆ ಮೋಕ್ಷ ಅಥವಾ ನಾವೇನು ಈ ಐಹಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವ ನಮ್ಮ ಭಗವತ್ ಸಾಕ್ಷಾತ್ಕಾರದ ಏನು ಇದಿದೆ ಅದನ್ನು ನಾವು ಪಡೆಯಬಹುದು. ಗಾಮಾವೇಶ್ಯ ಚ ಭೂತಾನಿ ಧಾರಯಾಮ್ಯಹಂ ಓಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನ ನೀಡುತ್ತೇನೆ. ಸೊ ಭಗವಂತ ನೋಡಿ, ಜೀವಿಯನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಗೊತ್ತಿದೆ ಜೀವಿಗೆ ತಿನ್ಲಿಕ್ಕೆ ಬೇಕು ಅಂತ. ಅದಕ್ಕೆ ಅವನೇನ್ ಮಾಡ್ತಾ ಇದ್ದಾನೆ, ಚಂದ್ರನಾಗಿ ಆ ಒಂದು ತರಕಾರಿಗಳಿಗೆ ರಸವನ್ನ ತುಂಬುತ್ತಾನೆ. ನಾವು ಅದನ್ನ ತಿನ್ಬಹುದು, ನಮಗೆ ಬೇಕಾಗಿದೆ. ಆದ್ರೆ ನಾವು ಅದನ್ನ ಹೇಗೆ ಯಜ್ಞ ಅಥವಾ ಈ ಯಜ್ಞ ಚಕ್ರದ ಆಧಾರದ ಮೇಲೆ ನಾವು ಭಗವಂತ ನಮಗೆ ಕೊಟ್ಟಿರುವುದರಿಂದ ಅದನ್ನು ನಾವು ಭಗವಂತನಿಗೆ ಅರ್ಪಿಸಿ
ಭಗವಂತ ನೀನು ಕೊಟ್ಟಿದ್ದು ಇದನ್ನ ನಾನು ಇವತ್ತು ಸೇವಿಸ್ತಾ ಇದ್ದೇನೆ ಅಂತ ಒಂದು ಗ್ರಾಟಿಟ್ಯೂಡ್ ಏನು ನಾವು ಹೇಳ್ತೇವೆ ಭಗವಂತನ ಕುರಿತಾಗಿ, ಅದನ್ನ ಅವನಿಗೆ ತೋರಿಸಿ ನಾವು ಅದನ್ನ ಪ್ರಸಾದ ರೂಪದಲ್ಲಿ ತಿನ್ನುವಂತಹದ್ದು, ಅದು ನಿಜವಾಗಿ ಯಾರು ಭಗವಂತನಿಗೆ ಶರಣಾಗ್ತಾರೋ ಅದು ಮಾಡುವಂತಹದ್ದು. ಅದರಿಂದ ಅವನು ಹೇಳ್ತಾ ಇದ್ದಾನೆ ನೋಡಿ, ನಾವೇನು ಗುರುತ್ವಾಕರ್ಷಣ ಶಕ್ತಿ ಹಾಗೆ ಹೀಗೆ ಅಂತ ಹೇಳ್ತೇವೆ, ಎಲ್ಲಾ ಲೋಕಗಳು ಅಂತಹ ಏನೋ ಎಲ್ಲಾ ಗ್ರಹಗಳು ತೇಲ್ತಾ ಇದ್ದಾವೆ ಅಲ್ವಾ. ಹೇಗೆ ತೇಲಲಿಕ್ಕೆ ಸಾಧ್ಯ ಏನು? ಒಂದು ಚಿಕ್ಕ ಕಲ್ಲು ನಾವು ಹೀಗೆ ಎಸೆದ್ರೆ ಅದು ಕೆಳಗೆ ಬಂದು ಬೀಳುವಂತಹ ಪರಿಸ್ಥಿತಿಯಲ್ಲಿ ಇಂತಹ ಬೃಹತ್ ಗಾತ್ರದ ಗ್ರಹಗಳೆಲ್ಲ ಹೇಗೆ ತೇಲಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಭಗವಂತ ಇಲ್ಲಿ ಅದಕ್ಕೆ ಹೇಳ್ತಾನೆ. ತಾನು ಆ ಗ್ರಹಗಳನ್ನ ಆ ಲೋಕಗಳನ್ನ ಅವನು ಪ್ರವೇಶಿಸಿ ಆ ಲೋಕಗಳು ತಮ್ಮ ಪಥದಲ್ಲೇ ಇರುವ ಹಾಗೆ ಅವನು ನೋಡ್ಕೊಳ್ತಾನೆ ಅನ್ನುವಂತಹದ್ದು ಇಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲ ನೋಡಿ, ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ ಅವನು ನಮಗೆ ಆಹಾರ ಕೊಡೋದಷ್ಟೇ ಅಲ್ಲ, ಆಹಾರ ನಮ್ಮ ಶರೀರಕ್ಕೆ ಹೋದ್ಮೇಲೆ ಅದು ಜೀರ್ಣವಾಗುವುದಕ್ಕೆ ಅವನು ಎಂತಹ ವ್ಯವಸ್ಥೆಯನ್ನು ನಮ್ಗೆ ಇಲ್ಲಿ ಕೊಟ್ಟಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಪ್ರಭುಜಿ, ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಆಹಾರವನ್ನು ಜೀರ್ಣ ಮಾಡ್ತಾನೆ. 4 ವಿಧವಾದ ಆಹಾರ, ನಾವು ನುಂಗುವಂತ ಆಹಾರ, ನಾವು ಬಾಯಲ್ಲಿ ಹಾಕಿ ಚ್ಯೂ ಮಾಡುವಂತಹದ್ದು, ಅಥವಾ ಅಗಿದು ತಿನ್ನುವಂತಹದ್ದು, ಅಥವಾ ಕೆಲವು ಹಾಗೆ ಕುಡಿದು ಲಿಕ್ವಿಡ್, ಪೂರ್ತಿ ಲಿಕ್ವಿಡ್ ಆಗಿ ಇಂತಹ ಎಲ್ಲಾ ಆಹಾರವನ್ನು ನಮ್ಮ ಶರೀರದಲ್ಲಿರುವಂತಹ ಜಠರಾಗ್ನಿಯಾಗಿ, ಜಠರದಲ್ಲಿ ಅಗ್ನಿ ಇದೆ ಅಂತ ಹೇಳ್ತೀವಲ್ವ ನಾವು, ಅದಕ್ಕೆ ಅಗ್ನಿ ಹೇಗಿದೆ ಅಂತ ಅನ್ನುವಂಥದ್ದು, ಆ ಅಗ್ನಿ ಮಂದ ಆಗ್ಬಿಡತ್ತೆ. ನಾವು ಹೆಚ್ಚಾಗಿ ನಾವು ಎಷ್ಟು ನಮ್ಮ ಇಂದ್ರಿಯ ತೃಪ್ತಿಯ ಬಯಕೆ ಮೇಲೆ ನಾವೇನಾದ್ರೂ ತಿನ್ಲಿಕ್ಕೆ ಹೋದಾಗ, ಅಥವಾ ನಾವು ಇಲ್ಲಿ ಏನಾದ್ರೂ ನಾವೇನು ತಿಂತೇವೆ, ತಿನ್ನಬಾರದನ್ನ ತಿನ್ಲಿಕ್ಕೆ ಹೋದಾಗ ಆ ರೀತಿಯಾಗಿ ಏನಾಗುತ್ತೆ, ಅದು ಆ ಅಗ್ನಿ ಮಂದವಾಗತ್ತೆ ಅನ್ನುವಂತಹದ್ದು. ಆದ್ರಿಂದ ಈ ಜಠರಾಗ್ನಿಯಾಗಿಯೂ ಸಹಿತ ಅವನು ಅಲ್ಲಿದ್ದಾನೆ ನೋಡಿ. ಅವನು ಎಷ್ಟು ಅಂತ ಹೇಗೆ ಜೀವಿಯರ ಇದರಲ್ಲಿ ಅವನು ಪ್ರತಿಯೊಂದನ್ನು ಹೇಗೆ ಅವನು ಅಷ್ಟು ಕುಲಂಕುಷವಾಗಿ ಅವನು ಹ್ಯಾಂಡಲ್ ಮಾಡ್ತಾನೆ ಅಂದ್ರೆ ನೋಡ್ಕೊಳ್ತಾ ಇದ್ದಾನೆ ಅನ್ನುವಂತಹದ್ದು. ಪ್ರಾಣವಾಯುವಿನೊಂದಿಗೆ ಸೇರಿ ನಾವು ಹೇಗೆ ಆಕ್ಸಿಜನ್, ನಾವೇನು ಆಮ್ಲಜನಕವನ್ನ ತಗೊಳ್ತೇವೆ, ಪ್ರಾಣವಾಯು ಅದರ ಜೊತೆಗೆ ಸೇರಿ ಅದ್ರ ಜೊತೆಗೆ ಸೇರಿ ನಾವು ಉಸಿರಾಟ ಪ್ರಕ್ರಿಯೆಯಲ್ಲಿ ಆಹಾರ ಚಯಾಪಚಯ ಆಗುವಂತಹದ್ದು, ಜೀರ್ಣಕ್ರಿಯೆ ಆಗುವಂತಹದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂಚ ವೇದ್ಯೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನು. ಧನ್ಯವಾದ ಪ್ರಭುಜಿ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ತಾನೆ ಅಲ್ವಾ. ಸೊ ಆದ್ರಿಂದ ನಾವು ಯಾಕೆ ಪ್ರತಿಯೊಬ್ಬರಿಗೂ ನಾವು ನಮಸ್ಕಾರ ಮಾಡುವಂತಹದ್ದು? ಅವರಿಗೆ ಅನ್ನೋದಕ್ಕಿಂತ ಅವರ ಹೃದಯದಲ್ಲಿರುವಂತಹ ಪರಮಾತ್ಮನ ಕುರಿತಾಗಿ, ಆ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡಬೇಕು. ಅದರಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ. ಒಂದು ಜೀವಿಯ ಹೃದಯದಲ್ಲಿ ಅವನು ಹೇಳ್ತಾನೆ, ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸಿದ್ದಾನೆ. ಸ್ಮರಣೆ, ನಮ್ಮ ನೆನಪು, ನಮ್ಮ ಜ್ಞಾನ, ನಮ್ಮ ಮರೆವು. ಈಗ ನೋಡಿ ಎಷ್ಟು ಕರುಣಾಮಯಿ ಅಂದ್ರೆ ನಮ್ಗೆ ಹಿಂದಿನ ಜನ್ಮದ್ದು ಅಥವಾ ಒಂದು 10 ದಿವಸ ಹಿಂದಿಂದು, 1 ತಿಂಗಳ ಹಿಂದಿಂದು ಮರ್ತು ಹೋಗ್ಬಿಡತ್ತೆ. ಅದೆಲ್ಲವನ್ನ ನಾವು ನೆನಪಿಟ್ಕೊಂಡು ಕೂತ್ಕೊಂಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಬೇಕು? ಅದರಿಂದ ಅವನು ಆ ಮರೆವು, ಆ ಜ್ಞಾನ, ಆ ಸ್ಮರಣೆ ಪ್ರತಿಯೊಂದು ಅವನೇ. ಅದರಿಂದ ನಮಗೆ ಅವನಲ್ಲಿ ನಾವು ಶರಣಾಗತಿಯನ್ನ ಹೊಂದಿ ಅವನ ಭಕ್ತಿಯನ್ನ ಮಾಡೋದ್ರಿಂದ ಏನಾಗತ್ತೆ, ಅವನು ನಮಗೆ ಬೇಕಾದಂತಹ ಜ್ಞಾನವನ್ನು ಅವನೇ ಕೊಡ್ತಾ ಹೋಗ್ತಾನೆ ಅಲ್ವಾ. ಧ್ರುವ ಮಹಾರಾಜನಿಗೆ ಒಂದು ಶಂಖದ ಸ್ಪರ್ಶದಿಂದ ಎಲ್ಲಾ ವೇದಗಳ ಜ್ಞಾನವನ್ನು ಅವನು ಕೊಟ್ಬಿಟ್ಟ 6 ವರ್ಷದ ಬಾಲಕನಿಗೆ. ಯಾಕೆ? ಅವನು ಭಗವಂತನಿಗೆ ಶರಣಾಗತನಾದ, ತನಗೆ ರಾಜ್ಯ ಬೇಕು ಅನ್ನುವಂಥದ್ದು, ತಾನು ತಂದೆಯ ಸಿಂಹಾಸನವನ್ನ ಏರಬೇಕು ಅನ್ನುವಂಥ ಒಂದು ಆಸೆಯಿಂದ ಅವನು ಭಗವಂತನ ನೋಡ್ಲಿಕ್ಕೆ ಹೋಗ್ತಾನೆ. ಅದೇ ರೀತಿಯಾಗಿ 4 ಬಗೆಯ ಜನರು, ಅರ್ಥಾರ್ಥಿ ಜಿಜ್ಞಾಸು, 4 ಬಗೆಯ ಜನರು ಯಾರು ಭಗವಂತನಿಗೆ ಶರಣಾಗತರಾಗ್ತಾರೆ ಅನ್ನೋದನ್ನು ಅವನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಆ ಜ್ಞಾನವನ್ನು ಅವನು ಕೊಡುತ್ತಾನೆ.
ಅದರಿಂದ ಎಲ್ಲಾ ವೇದಗಳನ್ನ ನಾವು ವೇದ ಪಂಡಿತರಿರ್ತಾರೆ, ಆದರೆ ಅವರು ಆ ವೇದಗಳ ಹಿಂದಿನ ನಿಜವಾದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳದೆ ವೇದವನ್ನ ಸುಮ್ಮನೆ ಓದೋದಕ್ಕೆ ಅಂತ ಓದ್ಕೊಂಡು ಹೋದ್ರೆ ಏನು ಪ್ರಯೋಜನ ಇದೆ? ಆ ರೀತಿಯಾಗಿಯೂ ಮಾಡುವವರು ತುಂಬಾ ಜನ ಇರ್ತಾರೆ. ಅದರಿಂದ ಅವನು ಹೇಳ್ತಾನೆ, ಈ ವೇದಗಳಿಂದಲೂ ಸಹಿತ ನನ್ನನ್ನೇ ತಿಳಿದುಕೊಳ್ಳುವಂತಹದ್ದು. ಅದರಿಂದ ನಾವು ಭಕ್ತಿಯನ್ನ ಮಾಡೋದ್ರಿಂದ ವೇದಗಳನ್ನ ಅರ್ಥ ಮಾಡಿಕೊಂಡವನಿಗೆ ಏನು ಫಲಗಳು ಸಿಗತ್ತೋ ಅದೆಲ್ಲವೂ ನಮ್ಗೆ ಇಲ್ಲಿಂದನೂ ಸಿಗತ್ತೆ. ಭಕ್ತಿಯಲ್ಲಿ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನ ಮಾಡೋದ್ರಿಂದ ವೇದಾಂತದ ಕರ್ತೃ ನಾನು ಅಂತ ಹೇಳ್ತಾನೆ. ವೇದಾಂತದ ಅದನ್ನ ಅವನೇ ಮಾಡಿರುವಂತಹದ್ದು. ಎಲ್ಲಾ ವೇದಗಳನ್ನು ತಿಳಿದವನು ತಾನೇ ಅನ್ನುವಂಥದ್ದು ಹೇಳ್ತಾನೆ. ಅಂದ್ರೆ ಪ್ರತಿಯೊಂದು ತಾನೇ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರಲ್ಲಿ ಎರಡು ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಸೊ ಇಲ್ಲಿ ಅವನು ಹೇಳ್ತಾನೆ, ಜೀವಿಗಳ ಬಗ್ಗೆ ಹೇಳುವಾಗ ಕ್ಷರರು. ಈ ಐಹಿಕ ಪ್ರಪಂಚ ಶಾಶ್ವತವಾದಲ್ಲ, ಅಶಾಶ್ವತವಾದದ್ದು. ಇಲ್ಲಿ ನಾವು ಕ್ಷರ ಅಂದ್ರೇನು? ನಶಿಸುವಂತಹದ್ದು. ಅಕ್ಷರ ಅಂದ್ರೇನು? ನಶಿಸದೆ ಇರುವಂತಹದ್ದು, ಶಾಶ್ವತವಾಗಿ ಇರುವಂತಹದ್ದು. ಸೊ ಅಕ್ಷರ ಅನ್ನುವಂತಹದ್ದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದು ಅಕ್ಷರ ಅನ್ನುವಂಥದ್ದನ್ನ ಅಲ್ಲಿ ಯಾರು ನಶಿಸುವುದಿಲ್ಲ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾನೆ. ಉತ್ತಮ ಪುರುಷ ಸ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕೆ ತ್ರಯಮಾವಿಶ್ಯ ವಿಭರ್ತವ್ಯಯ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸುತ್ತಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಸೊ ಭಗವಂತ ಎಲ್ಲವನ್ನ ಮೂರು ಲೋಕಗಳನ್ನು ಪ್ರವೇಶಿಸ್ತಾನೆ. ಆದಿ ಮಧ್ಯ ಅಂತ್ಯ, ಅಥವಾ ಅಂದ್ರೆ ಕೆಳಗಿನ ಲೋಕ, ಮಧ್ಯಲೋಕ ಅಥವಾ ಊರ್ಧ್ವ ಲೋಕಗಳು, ಎಲ್ಲಾ ಲೋಕಗಳನ್ನು, ಆಧ್ಯಾತ್ಮಿಕ ಲೋಕ ಮತ್ತೆ ಭೌತಿಕ ಲೋಕ, ಎಲ್ಲಾ ಲೋಕಗಳನ್ನು ಅವನು ಪ್ರವೇಶ ಮಾಡ್ತಾನೆ. ಯಾರು? ಪರಮಾತ್ಮ. ಅದರಿಂದ ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಅಂದ್ರೆ ಭಗವಂತನ ಮೂರು ವಿಸ್ತರಣೆ, ಮಹಾವಿಷ್ಣು, ಮಹತ್ತತ್ವ, ಗರ್ಭೋದಕಶಾಹಿ ವಿಷ್ಣು. ಅವನು ಹೇಗೆ ಲೋಕಗಳನ್ನ ಪ್ರವೇಶಿಸವು, ಅವು ತಮ್ಮ ಕಕ್ಷೆಯಲ್ಲಿ ಇರುವ ಹಾಗೆ ನೋಡ್ಕೊಳ್ತಾನೆ. ಅವನ ನಾಭಿಕಮಲದಿಂದ ಬ್ರಹ್ಮನ ಸೃಷ್ಟಿಯಾಗುವಂತಹದ್ದು. ಆಮೇಲೆ ಅವ್ಯಕ್ತ ರೂಪ ಪರಮಾತ್ಮ, ಭಗವಂತನ ನಿರಾಕಾರ ರೂಪ ಅಂತ ನಾವು ಇದನ್ನ ಕರಿಬಹುದು. ಅವನು ಅವ್ಯಕ್ತ, ಪರಮಾತ್ಮನನ್ನು ಸಹಿತ ನಾವು ಬ್ರಹ್ಮನ್ ಅಂತನೂ, ಅವನು ಪ್ರತಿಯೊಂದು ಜೀವಿಯ ಒಳಗೆ ಹೊರಗೆ ಇರುವಂತವನು, ಎಲ್ಲಾ ಲೋಕಗಳಿಗೆ ಹರಡಿಕೊಂಡಿರುವವನು ಒಂದೇ ಅಂಶದಲ್ಲಿ. ಮೂರು ಜಗತ್ತುಗಳನ್ನು ಅವನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನ ಪಾಲಿಸ್ತಾ ಇದ್ದಾನೆ ಭಗವಂತ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಯಸ್ಮಾತ್ ಕರಮತೀತೋಹಂ ಅಕ್ಷರಾದಪಿ ಚೇತ್ತಮಃ ಅತೋಸ್ಮಿನ್ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಹರೇ ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವೂ ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಭಗವಂತ ಕ್ಷರ ಮತ್ತು ಅಕ್ಷರರಿಗೆ ಅತೀತ ಅಲ್ವಾ? ಅವನು ಎಲ್ಲ ಹೊರಗೆ, ಅಂದ್ರೆ ಅವನು ಇದೆಲ್ಲ ಯಾವುದೇ ಈ ಸಿಸ್ಟಮ್ ಅಲ್ಲಿ ಅವನು ಬರುವುದಿಲ್ಲ. ಆದ್ರಿಂದಲೇ ಪ್ರತಿಯೊಬ್ಬರು ಅವನನ್ನ ಅತ್ಯುತ್ತಮ ಮತ್ತು ಪುರುಷೋತ್ತಮ ಅಂತ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ. ಎಲ್ಲಾ ದೇವತೆಗಳು ಸಹಿತ ಹೇಗೆ ಭೂಮಿ ತಾಯಿಗೆ ಕಷ್ಟ ಆದಾಗ ಅವಳು ಹಸುವಿನ ರೂಪದಲ್ಲಿ ಬ್ರಹ್ಮನ ಹತ್ರ ಹೋಗ್ತಾಳೆ, ಬ್ರಹ್ಮ ಶಿವನ ಹತ್ರ ಹೋಗ್ತಾನೆ, ಬ್ರಹ್ಮ ಶಿವ ಮತ್ತೆ ಇತರ ದೇವತೆಗಳೆಲ್ಲ ಸೇರಿ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಮಹಾವಿಷ್ಣು ಹೇಳ್ತಾನೆ ತಾನೀಗ ಅವತಾರ ಮಾಡ್ತೇನೆ ಕೃಷ್ಣನಾಗಿ. ಅವನು ಆಮೇಲೆ ವೃಂದಾವನದಲ್ಲಿ ಮಥುರಾದಲ್ಲಿ ಹುಟ್ಟುತ್ತಾನೆ. ಆಮೇಲೆ ಯಾಕೆಂದ್ರೆ ಇಲ್ಲಿ ಬಂದು ಅವನಿಗೆ ಈ ಅಧರ್ಮ ಏನಿದೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ವಾ? ಅವನು ಹಾಗೆ ಆ ಒಂದು ಧರ್ಮ ಸ್ಥಾಪನೆಗೋಸ್ಕರ, ಧರ್ಮಿಗಳನ್ನ ಶಿಕ್ಷಿಸುವುದಕ್ಕೋಸ್ಕರ ಅವನಿಲ್ಲಿ ಅವತಾರವನ್ನ ತಾಳ್ತಾನೆ ಅನ್ನುವಂಥದ್ದು. ಯೋಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ರಾಜು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ.
ಸ್ವಲ್ಪ ಸ್ಕ್ರೋಲ್ ಮಾಡ್ಬೇಕು ಪ್ರಭುಜಿ. ಕಾಣಿಸ್ತಾ ಇಲ್ವಾ? ಹಾ ಹಾ. ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು ಪ್ರಭುಜಿ ಮೇಲೆ. ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ತಿಳಿಯುತ್ತಾನೋ ಅವನು ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಸೊ ಸಂದೇಹವಿಲ್ಲದೆ, ಯಾವುದೇ ರೀತಿಯಾದಂತ ಡೌಟ್ ಇರಬಾರದು. ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಭಗವಂತನನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸಾ ಕೃತ್ಯಶ್ಚ ಭಾರತ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಸೊ ಇದು ಅತ್ಯಂತ ರಹಸ್ಯವಾದಂತಹ ಭಾಗ, ವೇದಗಳ ರಹಸ್ಯವಾದಂತಹ ಭಾಗ. ಶಾಸ್ತ್ರ ಏನು ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು, ಪ್ರತಿಯೊಂದರ ಹಿಂದಿನ ಉದ್ದೇಶ ಇಷ್ಟೇ. ಇದನ್ನ ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗ್ತಾನೆ. ಅಂತಹ ಬುದ್ಧಿಯನ್ನು ಅವನು ಕೊಡ್ತಾನೆ. ಈಗ ನಾವು ತಿಳ್ತೇವೆ ಬುದ್ಧಿ ಸಹಿತ ಭಗವಂತನಿಂದನೇ ಬಂದಿರುವಂತಹದ್ದು. ಅದರಿಂದ ಆ ಬುದ್ಧಿ ಅಂತ ನನ್ನದು ಅನ್ನುವಂತಹ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬಾರ್ದು. ಅದು ಅಹಂಕಾರ ಆಗ್ಬಿಡತ್ತೆ. ಅದರಿಂದ ಅವನು ಬುದ್ಧಿವಂತನಾಗ್ತಾನೆ ಇದನ್ನ ಅರ್ಥ ಮಾಡಿಕೊಂಡಾಗ ಅಂತ ಇಲ್ಲಿ ಅವನೇ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ನಾವು 16ನೇ ಅಧ್ಯಾಯಕ್ಕೆ ಹೋಗೋಣ. ದೈವಾಸುರ ಸಂಪದ ವಿಭಾಗ ಯೋಗ. ದೈವಿ ಅಸುರಿ ಸಂಪದ ಅಂದ್ರೆ ಏನು, ದೇವಿ ಸ್ವಭಾವ ಅಸುರಿ ಸ್ವಭಾವ ಅಂದ್ರೆ ಏನು, ಇದು ಎರಡೂ ಭಗವಂತನಿಂದನೇ ಬಂದಿರುವಂತಹದ್ದು. ಆದ್ರೆ ಈ ದೈವಿ ಸ್ವಭಾವ ಅಸುರಿ ಸ್ವಭಾವ ಎರಡು ಅವು ತನ್ನಿಂದನೇ ಬಂದಿರುವಂತದ್ದು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಆದ್ರೆ ಏನಾಗತ್ತೆ, ಅಸುರಿ ಸ್ವಭಾವದವರು ಮೂಢರಾಗಿರ್ತಾರೆ, ದೈವಿ ಸ್ವಭಾವದವರು ಈ ಭ್ರಮೆಯಿಂದ ಹೊರಗೆ ಬಂದವರಾಗಿರ್ತಾರೆ. ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಏನು ಎರಡು ಸ್ವಭಾವಗಳ ಬಗ್ಗೆ, ಅದರ ಕ್ವಾಲಿಟಿ ಏನು, ಯಾರು ದೈವಿ ಸ್ವಭಾವದಲ್ಲಿದ್ದವರು ಅಥವಾ ಯಾರು ಅಸುರಿ ಸ್ವಭಾವದಲ್ಲಿದ್ದವರು, ಅಥವಾ ಯಾವುದು ನಮ್ಮ ಆಯ್ಕೆಯಾಗಿರ್ಬೇಕು ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಳ್ಳೋಣ. ಅಭಯಂ ಸತ್ವ ಸಂಶುದ್ಧಿಂ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷು ಲೋಲುಪ್ತ್ವಂ ಆರ್ದವಂ ಹ್ರೀಚಾಪಲಂ ತೇಜ ಕ್ಷಮಾ ಧೃತಿಶ್ಚೌಚಂ ಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಯಾರಾದ್ರೂ ಬೇರೆಯವರು ಓದ್ತೀರಾ? ಹ್ಯಾಂಡ್ ರೈಸ್ ಮಾಡದೇ ಇರುವವರು, ಇನ್ ಕೇಸ್ ಯಾರಾದ್ರೂ ಓದ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀರಿ ಪ್ರಭುಜಿ. ಓದಿ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ವಂಶನದಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವ ಇರುವ ಪುಣ್ಯಶೀಲರಲ್ಲಿ ಇರುತ್ತವೆ. ದೈವಿ ಸ್ವಭಾವ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಇದು ಸ್ಥೈರ್ಯ ಅದು ಸ್ಥೈರ್ಯ. ಓಕೆ, ಸ್ವಲ್ಪ ಹಾಗೆ ಇದೆ, ಅದು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಅವನು ಹೇಳ್ತಾನೆ, ಒಬ್ಬರಿಗೆ ಭಯ ಇರೋದಿಲ್ಲ. ಯಾರು ಭಗವಂತನಿಗೆ ಶರಣಾಗತರಾಗಿರ್ತಾರೋ, ಭಗವಂತನಲ್ಲೇ ತಮ್ಮ ಮನಸ್ಸನ್ನು ಇಟ್ಕೊಳ್ತಾರೋ, ಅವರಿಗೆ ಭಯ ಇಲ್ಲದೇ ಇರುವಂತಹದ್ದು. ಮತ್ತೆ ಅವರ ಇರುವಿಕೆಯಲ್ಲಿ ಶುದ್ಧತೆ, ಅವರ ಅಂತರಂಗಿಕವಾಗಿ ಬಹಿರಂಗಿಕವಾಗಿ ಶುದ್ಧವಾಗಿರುವಂತಹದ್ದು, ಅಸ್ತಿತ್ವದ ಶುದ್ಧಿ ಅಂತ ನಾವು ಹೇಳ್ತೇವೆ ಅಲ್ವಾ? ಯಾಕೆಂದ್ರೆ ನಾವು ಅಷ್ಟು ಪರಿಪೂರ್ಣ ಪ್ಯೂರಿಫೈ ಆಗುವಂತಹದ್ದು, ಪರಿಶುದ್ಧರಾಗುವಂತಹದ್ದು, ಜ್ಞಾನ ಬೆಳೆಸ್ಕೊಳ್ಳುವಂತಹದ್ದು, ತಿಳ್ಕೊಳ್ಳುವಂತಹದ್ದು, ಭಗವಂತನ ಕುರಿತಾಗಿ ತಿಳ್ಕೊಳ್ಳುವಂತಹದ್ದು ಅದು. ಮತ್ತೆ ದಾನ ಮಾಡುವಂತಹದ್ದು. ದಾನ ಸ್ಪೆಷಲಿ ಈಗ ನಮಗೆ ಈ ಐಹಿಕ ಪ್ರಪಂಚದಲ್ಲಿ ಗೃಹಸ್ಥಾಶ್ರಮದಲ್ಲಿ ಯಾರು ಇರ್ತಾರೋ ಅವರು ಹೆಚ್ಚಾಗಿ ದಾನ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಆದ್ರೆ ಬ್ರಹ್ಮಚರ್ಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಜ್ಞಾನಾರ್ಜನೆ ಮಾಡ್ಲಿಕ್ಕೆ ಹೋಗ್ತಾರೆ.
ಗುರುವಿನ ಆಶ್ರಯವನ್ನ ಪಡಿತಾರೆ, ಭಿಕ್ಷೆ ಬೇಡ್ಕೊಂಡು ತಿಂತಾರೆ ಅವರು. ಹೀಗೆ ಅದು ಶಾಸ್ತ್ರ ಹೇಳಿರುವಂಥದ್ದು. ಆಮೇಲೆ ಗೃಹಸ್ಥಾಶ್ರಮ ಆದ್ಮೇಲೆ ವಾನಪ್ರಸ್ಥಾಶ್ರಮ ಇರ್ಬೋದು, ಸನ್ಯಾಸಾಶ್ರಮ ಇರ್ಬೋದು, ಅಲ್ಲಿಯೂ ಸಹಿತ ಅವರು ಭಕ್ತಿಯನ್ನ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯುವಂತಹದ್ದು. ಆದರೆ ದಾನ ಮಾಡಬೇಕು, ದಾನ ಮಾಡಲೇಬೇಕು, ಶಾಸ್ತ್ರ ಹೇಳುತ್ತೆ. ಆದರೆ ದಾನವನ್ನು ಸಹಿತ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಮಾಡಬೇಕು. ಆತ್ಮಸಂಯಮ, ಆತ್ಮಸಂಯಮ ನಮ್ಮ ಆತ್ಮ ಅಂದ್ರೆ ಅಷ್ಟು ಪ್ರಶಾಂತತೆಯನ್ನು ನಾವು ಯಾವಾಗಲೂ ಪಡೆಯುವಂತಹದ್ದು. ಯಜ್ಞ ಮಾಡಲೇಬೇಕು. ಆದರೆ ಕಲಿಯುಗದ ಯಜ್ಞ ಏನು? ಕಲಿಯುಗದ ಯಜ್ಞಾನಾಂ ಜಪಯಜ್ಞೋಸ್, ಯಜ್ಞದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಯಜ್ಞ ಈಗ ಕಲಿಯುಗಕ್ಕೆ ಜಪಯಜ್ಞ. ಅದರಿಂದ ಜಪ ಮಾಡಬೇಕು, ನಾವು ಜಾಸ್ತಿ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ವೇದಾಧ್ಯಯನದ ತಪಸ್ಸು ಅನ್ನುವಂತಹದ್ದು ಮಾತಿನ ತಪಸ್ಸು, ಬೇರೆ ಬೇರೆ ರೀತಿಯ ತಪಸ್ಸು ನಾವು ನೆಕ್ಸ್ಟ್ ನೋಡೋಣ ಮುಂದಿನ ಅಧ್ಯಾಯದಲ್ಲಿ. ಅದ್ರ ಬಗ್ಗೆ ಅರ್ಥ ಆಗತ್ತೆ. ಸರಳತೆ, ಸಿಂಪಲ್ ಆಗಿ ಇರುವಂತಹದ್ದು, ಯಾವುದೇ ಆಸೆ ಪಡದೇ ಇರುವಂತಹದ್ದು, ಹಿಂಸೆಯನ್ನು ಮಾಡದೇ ಇರುವಂತಹದ್ದು, ಸತ್ಯವನ್ನ ಹೇಳುವಂತಹದ್ದು, ಕೋಪ ಮಾಡಿಕೊಳ್ಳದೆ ಇರುವಂತಹದ್ದು, ತ್ಯಾಗಕ್ಕೆ ರೆಡಿಯಾಗಿರ್ಬೇಕು, ಯಾವುದನ್ನೂ ಬಿಡ್ಲಿಕ್ಕೆ ತಯಾರಾಗಿರ್ಬೇಕು ಭಗವಂತನಿಗೋಸ್ಕರ. ಮನಸ್ಸು ಶಾಂತವಾಗಿರುವಂತಹದ್ದು, ತಪ್ಪು ಹುಡುಕೋದ್ರಲ್ಲಿ, ಬೇರೆಯವರಲ್ಲಿ ಅವ್ರು ಮಾಡಿರೋದು ಸರಿ, ನಾನ್ ಮಾಡಿರೋದು ಸರಿ, ಅವ್ರು ಮಾಡಿರೋದು ತಪ್ಪು, ಆ ರೀತಿಯಾದಂತಹ ತಪ್ಪು ಹುಡುಕೋದ್ರಲ್ಲಿ ನಾವು ವಿಮುಖತೆಯನ್ನ ಪಡೆಯಬೇಕು. ಪ್ರತಿಯೊಂದು ಜೀವಿಯಲ್ಲಿ ನಮಗೆ ದಯೆ ಇರಬೇಕು. ಯಾವುದೇ ರೀತಿಯಾದಂತಹ ಕೆಟ್ಟ ಆಸೆಗಳಿರಬಾರದು. ನಮ್ಮ ಸ್ವಭಾವ ಮೃದುವಾಗಿರಬೇಕು, ಸಾಫ್ಟ್ ಸ್ಪೋಕನ್. ನಾವು ಎಷ್ಟೋ ಜನ ಎಂತಹ ಸ್ವಭಾವ ರೀ ಅವ್ರದ್ದು, ಎಷ್ಟು ಮೃದು ಸ್ವಭಾವ ಅನ್ನುವಂತಹದ್ದು. ನಮ್ರತೆ, ದೃಢ ಸಂಕಲ್ಪ ಅಲ್ವಾ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಮತ್ತೆ ಶುಚಿತ್ವ, ಅಸೂಯೆ, ಮತ್ತೆ ನಮಗೆ ಯಾರಾದ್ರೂ ಗೌರವ ಕೊಡಬೇಕು ಅನ್ನುವಂತಹದ್ರ ಬಗ್ಗೆ ಆಸೆ ಇಟ್ಕೊಳ್ಬಾರ್ದು. ಇವೆಲ್ಲದು ಸೇರಿದರೆ ಅದು ದೈವಿ ಸ್ವಭಾವ ಅಂತ ಆಗತ್ತೆ. ಹಾಗಿದ್ರೆ ಅಸುರಿ ಸ್ವಭಾವ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ. ದಂಭೋದರ್ಪೋ ವಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ವಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ವಿನಯ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಸೊ ಜಂಬ ಪಡುವಂತಹದ್ದು, ಆನೆ ಜಂಬ ಪಡ್ತಾ ಇದೆ, ಇಲ್ಲಿ ತನ್ನ ಹತ್ರ ಶಕ್ತಿ ಇದೆ ಅಂತ ಏನೋ ಮಾಡ್ಲಿಕ್ಕೆ ಹೋಗುತ್ತೆ. ಆ ರೀತಿಯಾಗಿ ಅದ್ರ ಬಗ್ಗೆ ದರ್ಪ, ಜಂಬ, ಕೊಚ್ಕೊಳ್ಳುವಂಥದ್ದು ನಾವು ಅಲ್ವಾ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ದರ್ಪ, ಸೊಕ್ಕು ತೋರಿಸುವಂತಹದ್ದು, ಅದರಿಂದ ಹೋಗಿ ತೊಂದರೆ ಕೊಡುವಂತಹದ್ದು ಬೇರೆಯವರಿಗೆ. ಅಭಿಮಾನ ಜಾಸ್ತಿ, ಆ ಥರದ್ದು ಇರಬಾರದು. ಕ್ರೋಧ, ಕೋಪ ಮಾಡ್ಕೊಳ್ಳುವಂತಹದ್ದು. ಕ್ರೌರ್ಯ ಮತ್ತೆ ಅಜ್ಞಾನ, ಇವು ರಾಕ್ಷಸಿ ಸ್ವಭಾವದಕ್ಕೆ ಸೇರಿದವು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಧನ್ಯವಾದ. ಅರ್ಜುನ ಹೇಗೆ ಹುಟ್ಟಿದಾನೆ ಅಲ್ವಾ? ಇವರೆಲ್ಲ ಪಾಂಡವರು, 5 ಜನ ಪಾಂಡವರು ದೈವಿ ಸಂಪತ್ತಿನೊಂದಿಗೆ ಹುಟ್ಟಿದವರು. ಅದರಲ್ಲಿ ಅರ್ಜುನ ಅವನ ಜೊತೆ ಇದ್ದಾನೆ. ಈಗ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನ್ ಚಿಂತೆ ಮಾಡಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯಾ, ನೀನು ಈ ಅಸುರಿ ಗುಣಗಳನ್ನ ಬೆಳೆಸ್ಕೊಂಡಿಲ್ಲ. ನಾವು 1ನೇ ಅಧ್ಯಾಯಕ್ಕೆ ಹೋದಾಗ ನಾವು ನೋಡಿದ್ವಿ ಹೇಗೆ 3 ಜನ, ಧೃತರಾಷ್ಟ್ರನ ಪ್ರತಿಕ್ರಿಯೆ, ಇಲ್ಲಿ ದುರ್ಯೋಧನನ ಪ್ರತಿಕ್ರಿಯೆ, ಅರ್ಜುನನ ಪ್ರತಿಕ್ರಿಯೆ. ಅವನು ಅಂತಹ ಸ್ವಭಾವದ ಇರೋದ್ರಿಂದ ಶಾಸ್ತ್ರದಲ್ಲಿ ಕೆಲವೊಂದನ್ನ ಹೇಳಲಾಗಿದೆ. ಅದನ್ನೆಲ್ಲ ಅವನು ಭಗವಂತನ ಹತ್ರ ಕೇಳ್ಕೊಳ್ತಾನೆ, ಇದು ಸರಿ ಇದೆಯಾ, ತಪ್ಪಿದ್ಯಾ, ಈಗ ಹೇಗಪ್ಪ ಯುದ್ಧ ಮಾಡೋದು, ಹಾಗೆ ಹೇಗೆ ಅಂತ. ಸೊ ಭಗವಂತ ಅದಕ್ಕೆ ಅವನಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಶರಣಾಗತನಾಗಿದ್ದಾನೆ. ಎಲ್ಲವನ್ನ ಕೇಳಿಕೊಂಡು ಈಗ ಅವನು ನಮಗೆ ತೋರಿಸ್ತಾ ಇದ್ದಿದ್ದೇನು, ಪಾಂಡವರು ಮಾಡಿದಂತಹ ಧರ್ಮ ಅಧರ್ಮದ ಯುದ್ಧದಲ್ಲಿ ಅವರು ಮಾಡಿದ್ ಸರಿ ಅನ್ನುವಂತಹದ್ದು. ಸೊ ಅಂತಹ ಒಂದು ಪರಿಸ್ಥಿತಿ ಬಂದಾಗ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಆದ್ರಿಂದ ಅವನು ಹೇಳ್ತಾನೆ, ಅರ್ಜುನ ನೀನು ದೈವಿ ಸ್ವಭಾವದೊಂದಿಗೆ ಹುಟ್ಟಿದೀಯಾ, ಆದ್ರಿಂದ ನೀನು ಶೋಕಿಸಬೇಡ, ನೀನೇನು
ಶೋಕ ಮಾಡ್ತಾ ಕೂತ್ಕೊಳ್ಬೇಡ ಅಂತ. ಸೊ ಈ ರೀತಿ ಅಸುರಿ ಗುಣ ಅಂದ್ರೆ ನಮ್ಮನ್ನ ಮತ್ತೆ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟಿಸ್ತವೆ. ಬೇರೆ ಪ್ರಾಣಿ ವರ್ಗ ಇರ್ಬೋದು ಅಥವಾ ಯಾವುದೋ ಮನುಷ್ಯ ವರ್ಗ ಇರ್ಬೋದು, ಎಲ್ಲಾದ್ರೂ ನಾವು ಹುಟ್ಟುವಂತೆ. ಆದ್ರೆ ದೈವಿ ಗುಣ ಏನ್ ಮಾಡುತ್ತೆ ನಮ್ಮನ್ನ ಮುಕ್ತಿಗೆ, ಅದು ಒಂದು ಸಾಧನ ಆಗತ್ತೆ. ಒಂದು ಸಾಧನ, ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧನ ಆಗುವಂತಹದ್ದು. ನಮಗೆ ಶಾಶ್ವತವಾದಂಥ ಶರೀರ ಸಿಗತ್ತೆ. ಈ ರೀತಿಯಾಗಿ ಪದೇ ಪದೇ ಒಂದು ಶರೀರ ಬಿಡೋದು, ಇನ್ನೊಂದು ಶರೀರಕ್ಕೆ ಹೋಗೋದು, ಆ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿರುವುದಿಲ್ಲ. ದೈವಿ ಸ್ವಭಾವ ನಮ್ಮದಾಗಿದ್ರೆ ಅನ್ನುವಂಥದ್ದು. ಸೊ ಇದೆಲ್ಲ ಏನಾಗತ್ತೆ, ಇದರ ಅನುಭವ ನಮಗೆ ಆಗ್ತಾ ಹೋಗುತ್ತೆ ನಾವು ಹೆಚ್ಚು ಹೆಚ್ಚು ಹರಿನಾಮ ಸ್ಮರಣೆಯನ್ನ ಮಾಡುವುದರಿಂದ. ಏನು ದೈವಿ ಸ್ವಭಾವ ಏನಿದೆ ಅನ್ನುವಂಥದ್ದು. ಗೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರೇವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ಪ್ರಾರ್ಥನೆ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ, ಇನ್ನೊಂದು ಅಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ. ಈ ಅಸುರಿ ಗುಣಗಳನ್ನು ಕೇಳು, ಈ ಆಸುರಿ ಗುಣಗಳನ್ನು ಕೇಳು. ಜಗತ್ತಿನಲ್ಲಿ ಏನು ಸೃಷ್ಟಿಯಾಗಿದೆ 2 ಸೃಷ್ಟಿಯಾಗಿರುವುದು. ದೈವಿ ವರ್ಗ, ಅಸುರಿ ವರ್ಗ 2 ಸೃಷ್ಟಿಯಾಗಿದೆ. ಅವರು ಹೆಚ್ಚಿಗೆ ಹೇಳುದು ಹೋದ್ರು ಅಂತ ಮ್ಯೂಟ್ ಮಾಡ್ಕೊಳ್ಳಿ. ಸೊ ದೈವಿ ಗುಣಗಳನ್ನ ಈಗಾಗಲೇ ಹೇಳಿದ್ದೇನೆ. ಈಗ ಅಸುರಿ ಗುಣಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಏನಪ್ಪಾ ಅಸುರಿ ಗುಣ, ಏನ್ ಮಾಡ್ತಾರೆ ಅಸುರಿ ಗುಣದವರು? ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಅಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಸೊ ಅಸುರಿ ಸ್ವಭಾವದವರು ಯಾವ ರೀತಿಯಾಗಿರ್ತಾರೆ ಅನ್ನುವಂಥದ್ದು. ಅವರಿಗೆ ತಾನು ಮಾಡ್ತಾ ಇರೋದು ಸರಿನೋ ತಪ್ಪ ಅನ್ನೋದು ಇರೋದಿಲ್ಲ. ಅದು ಇನ್ನೊಂದಿಷ್ಟು ಹೆಚ್ಚು ಜಾಸ್ತಿ ಭ್ರಮೆಯಲ್ಲಿ ಇರುವಂತಹದ್ದು. ಅವರು ಸರಿಯಾದ ನಡತೆ ಸರಿಯಾಗಿರೋದಿಲ್ಲ, ಅವರು ಶುಚಿಯಾಗಿರುವಂತಹದ್ದಿಲ್ಲ. ಅಂತರಂಗಿಕವಾಗಿರ್ಬೋದು, ಬಹಿರಂಗಿಕವಾಗಿರ್ಬೋದು, ಸತ್ಯ ಅಂತೂ ಹೇಳೋದೇ ಇಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ. ವಿನಯ್ ಪ್ರಭುಜಿ. ಹರೇ ಕೃಷ್ಣ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ. ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಈ ಕಾಮ ಅಂದ್ರೆ ಏನು ಪ್ರಭುಜಿ? ಆಸೆ ಅಂದ್ರೆ ಕಾಮ ಅಂದ್ರೆ ಕರ್ಮ ಫಲವನ್ನ ಅಪೇಕ್ಷಿಸಿ ಮಾಡುವಂತಹ ಕೆಲಸ, ಇಂದ್ರಿಯ ತೃಪ್ತಿಯ ಕುರಿತಾಗಿ ಮಾಡುವಂತಹ ಕರ್ಮ ಏನಿದೆ ಅದು ಕಾಮ ಅಲ್ವಾ? ಇಂದ್ರಿಯ ತೃಪ್ತಿ ಏನೇ ಇರಬಹುದು, ಅದು ಏನೇ ಮಾಡ್ಲಿ ನಾವು ನಮ್ಮ ಸ್ವಂತ ಇಚ್ಛೆಯನ್ನ ಪೂರೈಸೋದಕ್ಕೋಸ್ಕರ ನಾವು ಮಾಡಿದ್ರೆ ಅದು ಕಾಮ. ಅದರಿಂದ ಇವ್ರೇನ್ ಮಾಡ್ತಾರೆ ಅಂದ್ರೆ, ಈ ಅಸುರಿ ಸ್ವಭಾವದಲ್ಲಿ ಇರುವಂತವರು ಇದ್ಯಾವುದು ನಂಬೋದಿಲ್ಲ. ದೇವರಿಲ್ಲ, ಅವನ ಅದ್ರ ಹಿಂದೆ ಯಾರಿದ್ದಾರೆ ಏನೂ ಇಲ್ಲ, ಯಾವುದಕ್ಕೂ ಆಧಾರ ಇಲ್ಲ. ಇಲ್ಲೇನಿದ್ರು ಜಿಂದಗಿ 2 ದಿನ ಕಾ ಖೇಲ್ ಹೇ. ಯಾರು ನೋಡಿದ್ದಾರೆ ನಾವು ಸತ್ ಮೇಲೆ ಏನಾಗ್ತೀವಿ, ಇವತ್ತಿಂದ ಇವತ್ತು ಬದುಕಿ ಬಿಡಬೇಕು ಅನ್ನುವಂತಹದ್ದು ಕೆಲವರು ಹೇಳ್ತಾರೆ. ಅಂದ್ರೆ ಇಂದ್ರಿಯ ತೃಪ್ತಿಯೇ ಅವರ ಆಧಾರ, ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥದ್ದನ್ನ ಅವರು ನಂಬ್ತಾರೆ. ನಂಬ್ಕೊಂಡು ಅದೇ ರೀತಿಯಾಗಿ ಬದುಕ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನ್ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಬೇರೆ ಹ್ಯಾಂಡ್ ರೈಸ್ ಮಾಡದೇ ಇರುವವರು ಇಲ್ಲಿ ಓದ್ತೀರಿ ಪ್ರಭುಜಿ. ಓದ್ರಿ ಪ್ರಭುಜಿ. ಹರೇ ಕೃಷ್ಣ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮಯರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಈಗ ನೀವು ನೋಡಬಹುದು ಇವತ್ತಿನ ಪ್ರಪಂಚದಲ್ಲಿ ಹೇಗಿರತ್ತೆ. ಆ ಒಂದು ಅಲ್ಪ ಬುದ್ಧಿಯವರು ಅವರಿಗೆ ಪೂರ್ತಿಯಾದ ಜ್ಞಾನ ಇರುವುದಿಲ್ಲ. ಅಂತಹ ಜ್ಞಾನ ಇದ್ದಿದ್ರೆ ಅಂತಹ ಕೃತ್ಯವನ್ನ ಅವರು ಮಾಡ್ತಾ ಇರ್ಲಿಲ್ಲ. ಅವರಿಗೇನು ದುಷ್ಕರ್ಮಗಳು ಮಾಡುವಂತಹದ್ದು,
ಉಗ್ರ ಕರ್ಮವನ್ನ ಮಾಡುವಂತಹದ್ದು, ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದು, ಇನ್ನೊಂದು ಜೀವಿ ಅವರು ಸರಿಯಾಗಿ ಇರಬಾರದು ಅಂತ ಆ ರೀತಿಯಾಗಿ ಅವರು ಮಾಡ್ತಾರೆ. ನಷ್ಟಾತ್ಮರು, ಅವರನ್ನ ನಷ್ಟಾತ್ಮರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆತ್ಮನೇ ನಷ್ಟವಾಗ್ತಾ ಇದೆ ಅಲ್ಲಿ ಅವರಿಗೆ. ಅಂದ್ರೆ ಆತ್ಮ ತನ್ನ ನಿಜವಾದ ಸ್ವರೂಪವನ್ನ ಪಡೆಯುವುದಿಲ್ಲ. ಆತ್ಮದ ನಿಜವಾದ ಸ್ವರೂಪ ಸಚ್ಚಿತ್ ಆನಂದ. ಭಗವಂತನನ್ನೇ ಸಚಿದಾನಂದ ವಿಗ್ರಹ ಅಂತ ಹೇಳ್ತೇವೆ. ಆತ್ಮನೂ ಸಹಿತ ಭಗವಂತನ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ. ಆದ್ರೆ ಯಾವಾಗ ಅದು ಈ ಐಹಿಕ ಪ್ರಪಂಚದಿಂದ ಕರ್ಮ ಇದರಿಂದ ಬಿಡುಗಡೆಯನ್ನು ಹೊಂದಿ ಶಾಶ್ವತವಾದಂತಹ ಶರೀರವನ್ನು ಅದು ಪಡೆಯುತ್ತೆ, ಎಲ್ಲಿ? ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಆಗ ಅದು ಆತ್ಮ ತನ್ನ ನಿಜವಾದ ಗುಣಲಕ್ಷಣಗಳನ್ನ ಪಡೆದುಕೊಳ್ಳುತ್ತೆ. ಸೊ ಅವರು ಜಗತ್ತಿನ ನಾಶಕ್ಕೆ ಕಾರಣರಾಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ. ಯಾರು? ಅಸುರಿ ಸ್ವಭಾವದವರು. ಕಾಮಮಾಶ್ರಿತ್ಯ ದುಷ್ಕೂರಂ ದಂಭಮಾನಮದಾನ್ವಿತಾ ಮೋಹಾದ್ ಗೃಹೀತ್ವಾ ಸದ್ಗ್ರಾಹ ಪ್ರವರ್ತಂತೆ ಶುಚಿವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಢಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಅಸುರಿ ಸ್ವಭಾವದವರು ಮೋಹಕ್ಕೆ ಒಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಸೊ ತೃಪ್ತಿಯೇ ಆಗದ ಕಾಮ, ಯಾಕಂದ್ರೆ ಲೋಭಿಗಳಾಗ್ತಾರೆ ಅಲ್ವಾ? ಇನ್ನೂ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಬೇಕು. ಆಸೆ ಅನ್ನುವಂಥದ್ದು ಪೂರ್ತಿ ಆಗೋದೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಅಷ್ಟು ಸಿಗ್ತಾ ಓಕೆ, ಇನ್ನೂ ಹೆಚ್ಚು ಬೇಕು. ಯಾಕೆ ಅದನ್ನು ನಾನು ಡಬಲ್ ಮಾಡಬಾರ್ದು, ಯಾಕೆ ಟ್ರಿಪಲ್ ಮಾಡಬಾರ್ದು, ಯಾಕೆ? ಸೊ ಅಂತಹ ಒಂದು ಏನಿದೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಸಂತೃಪ್ತಿ ಅವರಲ್ಲಿ ಇರುವುದಿಲ್ಲ. ಅದರಿಂದ ಅವರು ಕಾಮವನ್ನು ಆಶ್ರಯಿಸಿ ಢಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ. ಒಣ ಪ್ರತಿಷ್ಠೆ ಅಂದ್ರೆ ಏನು? ಸುಮ್ಮನೆ ಸುಳ್ಳೆ ನಾನು ಹಾಗೆ, ನಾನು ಹೀಗೆ, ಅಷ್ಟಿದೆ, ತಂದಿಷ್ಟಿದೆ ಅಂತ ಜಂಬ, ಆ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳುವಂಥದ್ದು. ಅದರಿಂದ ಅವ್ರು ಏನ್ ಮಾಡ್ತಾರೆ? ಅವ್ರಿಗೇನಾಗತ್ತೆ, ಅಷ್ಟೊಂದು ಮಾಡ್ಲಿಕ್ಕೆ ಅವಾಗ ಏನಾಗತ್ತೆ, ಅವರು ಅಂತಹ ಕರ್ಮಗಳನ್ನೇ ಮಾಡ್ತಾರೆ. ಅದರಿಂದ ಈ ಭಕ್ತಿಯ ಮಾರ್ಗದಲ್ಲಿ ನಾವು ಹೋಗಬೇಕು ಅಂದ್ರೆ ಈ 4 ಮುಖ್ಯವಾಗಿ ಶ್ರೀಲಾ ಪ್ರಭುಪಾದರು ಹೇಳಿರುವಂತಹದ್ದು ಶಾಸ್ತ್ರ ಹೇಳುತ್ತೆ. ಒಂದು ಅನೈತಿಕ ಸಂಬಂಧ, ಇನ್ನೊಂದು ಜೂಜಾಡುವಂತಹದ್ದು, ಇನ್ನೊಂದು ನಶೆ ಪದಾರ್ಥಗಳನ್ನ ಸೇವಿಸುವಂತಹದ್ದು ಯಾವುದೇ ಇರಲಿ, ಮತ್ತೆ ಮಾಂಸ ತಿನ್ನುವಂತಹದ್ದು. ಆಹಾರ ಶುದ್ಧಿ, ಸತ್ವಶುದ್ಧಿ. ನಮ್ಮ ತಿನ್ನುವಂತ ಆಹಾರ ಶುದ್ಧವಾಗಿದ್ದರೆ ನಮ್ಮ ಇರುವಿಕೆ ಶುದ್ಧವಾಗುತ್ತೆ, ನಮ್ಮ ಮನಸ್ಸು ಶುದ್ಧವಾಗುತ್ತೆ, ನಮ್ಮ ಮನಸ್ಸು ಗೊಂದಲಕ್ಕೆ ಹೋಗೋದಿಲ್ಲ. ಅದರಿಂದ ಇದು 4 ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆಗ ನಮ್ಮ ಇರುವಿಕೆ ಶುದ್ಧವಾಗತ್ತೆ, ಸತ್ವಶುದ್ಧಿ ಆಗತ್ತೆ ಅನ್ನುವಂಥದ್ದು. ಚಿಂತಾಮಪರಿಯೇ ಮೇಯಾಂಚ ಪ್ರಳಯಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾ ಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ, ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಧನ್ಯವಾದ. ಇದೇ ಆಗ್ತಾ ಇರುವಂತಹದ್ದು ಏನು, ಇಂದ್ರಿಯ ಭೋಗವೇ ಅಂದ್ರೆ ಸಿವಿಲೈಸೇಷನ್ ಏನ್ ನಾವು ಕರಿತೇವೆ, ಮಾನವ ನಾಗರಿಕತೆ ಅಂತ ನಾವೇನ್ ಕರಿತೇವೆ, ನಮ್ಮ ನಾಗರಿಕತೆ, ನಾವು ಸಿವಿಲೈಸ್ಡ್. ಆದ್ರೆ ನಾವು ನಾಗರಿಕರಾಗಿ ಬದುಕುವಂತಹದ್ದು ಅಂದ್ರೆ ಏನು? ನಮ್ಮ ಇಂದ್ರಿಯ ತೃಪ್ತಿಯೇ ಮಾಡ್ಕೊಳ್ಳುವಂತಹದ್ದೇ ನಮ್ಮ ನಾಗರಿಕತೆ ಅನ್ನುವಂಥ, ಅದನ್ನ ಆ ರೀತಿಯಾಗಿ ನಂಬಿರ್ತಾರೆ ಅವರು. ಅವರಿಗೆ ಆತಂಕ ಇರುತ್ತೆ. ಯಾಕೆಂದ್ರೆ ಒಂದ್ಸಲ ನಾವು ಈ ರೀತಿಯಾಗಿ ಇಂದ್ರಿಯ ತೃಪ್ತಿಯ ಹಿಂದೆ ಹೋದಾಗ ಆತಂಕನೂ ಇದ್ದೇ ಇರತ್ತೆ. ಆಗತ್ತೋ ಇಲ್ಲೋ, ಏನ್ ಮಾಡೋದಪ್ಪ, ಅದು ಆಗದಿದ್ರೆ ಅಲ್ವಾ, ನನಗೆ ಅಷ್ಟು ದುಡ್ಡು ಸಿಕ್ಕಿಲ್ಲ, ನಾನು ಏನ್ ಮಾಡ್ಬೇಕು, ಅಥವಾ ಹೀಗೆ ನಾನು, ಆ ರೀತಿಯಾದಂತಹ ಆತಂಕ ಜೀವನ ಪರ್ಯಂತ ನಡೀತಾನೇ ಇರತ್ತೆ ಒಂದಲ್ಲ ಒಂದು ವಿಷಯದಲ್ಲಿ.
ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ ಅಂತ ಹೇಳ್ತಾನೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದಾನೆ ನೋಡಿ. ಇದೆಲ್ಲ ಭಗವಂತ ವಿವಸ್ವಾನನಿಗೆ ಮೊದಲು ಹೇಳಿದ್ದ ಇದರ ಬಗ್ಗೆ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಇವರು ಇಂದ್ರಿಯ ತೃಪ್ತಿಯಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು, ಇವತ್ತು ನೀವು ಅದನ್ನ ನಾವು ನೋಡ್ಬೋದು ಅಲ್ವಾ, ಅನ್ಯಾಯವಾದ ರೀತಿಯಲ್ಲಿ ಇಂದ್ರಿಯ ತೃಪ್ತಿಗಾಗಿ. ಯಾಕೆ? ಖುಷಿ ಮಾಡ್ಕೊಡ್ಬೇಕು, ನಮ್ಗೆ ನಾವು ಖುಷಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಸ್ಥಿತಿ, ಅದೇ ಕಾಮ. ಆ ಕಾಮದ ಏನೋ ಪೂರ್ತಿಗಾಗಿ, ಆದ್ರೆ ನಮ್ಮ ಪರಿಪೂರ್ಣತೆ ಏನಿರಬೇಕು? ನಮ್ಮ ಮನಸ್ಸು ಭಗವಂತನಲ್ಲಿ ಸದಾ ನೆಲೆಸಿದಾಗ ನಾವು ನಾವು ಪರಿಶುದ್ಧರಾಗುವಂತಹದ್ದು. ಆದ್ರೆ ಇಲ್ಲಿ ಹಾಗಲ್ಲ, ಅಳೆಯಲಾಗದ ಆತಂಕ ಅನ್ನುವಂಥದ್ದನ್ನ ಹೇಳ್ತಾನೆ. ಇದಮದ್ಯಮಯಾಂ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿದಪಿ ಮೇ ಭವಿಷ್ಯಂತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಹಿತಜ್ಞಾನ ವಿಮೋಹಿತಾ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ. ಓದ್ಲಿ ಪ್ರಭುಜಿ? ಹಾ, ಓದಿ ಪ್ರಭುಜಿ. ಅಸೂರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನು ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವವರು. ನಾನು ಎಲ್ಲದರ ಭೋಗಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋಕ್ಷ ಪಡುವೆನು. ಹೀಗೆ ಇಂತಹ ಮನುಷ್ಯರು ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಹರೇ ಕೃಷ್ಣ ಪ್ರಭು. ಮೋದ ಅಂದ್ರೆ ಏನು ಅಂದ್ರೆ ಒಂದು ರೀತಿಯಾದ ಸಂತೋಷ, ಮೋದ. ಓಕೆ, ಇದು ಆ ರೀತಿಯಾಗಿ ಇದ್ ಮಾಡ್ತಾರೆ ಅಂತ. ಇವರು ಅಜ್ಞಾನದಿಂದ ಭ್ರಾಂತರಾಗಿರ್ತಾರೆ ಅಂತ. ಈ ಕೆಲವರು ಹೇಳ್ತಾರಲ್ಲ, ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು ಅಂತ. ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು, ನಾನು ಶ್ರೀಮಂತ, ಅವರು ಶ್ರೀಮಂತರು, ಅವ್ರ ಹತ್ರ ಅಷ್ಟು ದುಡ್ಡಿದೆ, ಇವ್ರ ಹತ್ರ ಅಷ್ಟು ದುಡ್ಡಿದೆ, ಅವ್ರು ಹಾಗೆ ಇವ್ರು ಹಾಗೆ. ಆದ್ರೆ ಆ ದುಡ್ಡುಗಳನ್ನ ಇಟ್ಕೊಳ್ಳೋದಕ್ಕೆ ಅವ್ರು ಯಾರನ್ನ ಬೇಕಾದ್ರೂ ಏನ್ ಮಾಡ್ತಾರೆ? ಅವರನ್ನ ಕೊಲೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಮಾಡ್ತಾರೆ ಅಸುರಿ ಸ್ವಭಾವದವರು. ಏನು ಅಲ್ವಾ? ಅಂದ್ರೆ ಅಂದ್ರೆ ಅಷ್ಟು ಎಲ್ಲಾ ಮಿಥ್ಯ. ಇದರಿಂದ ಯಾವುದೇ ರೀತಿಯಾದಂತ ನಿಜವಾದ ಸಂತೋಷ ಅವರಿಗಂತೂ ಇಲ್ವೇ ಇಲ್ಲ. ಆದ್ರೆ ಈ ರೀತಿಯಾಗಿ ಅವರು ವರ್ತಿಸ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ದರಕೋಶಚೌ. ಹರೇ ಕೃಷ್ಣ. ಯಾರೋ ಅವಾಗ ಒಂದು ಬೇರೆ ಇನ್ಯಾರೋ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಷ್ಟ ಆಗುವಂತಹದ್ದು ನರಕ ಅನ್ನುವಂತಹದ್ದು ಈ 14 ಲೋಕಗಳಿಂದ ಹೊರಗೆ ಇರುವಂತಹದ್ದು. ಅದರಿಂದ ಅವರು ಅಂತಹ ಒಂದು ಲೋಕಕ್ಕೂ ಸಹಿತ ಮಾಯೆಯ ಬಲೆಯಲ್ಲಿ, ನಾವು ನಿರಂತರವಾಗಿ ಮಾಯೆಯ ಬಲೆಯಲ್ಲಿ ಇದ್ರೆ, ನಾವು ಈ ಜನನ ಮರಣಗಳ ಸೈಕಲ್ ಅಲ್ಲಿ ಇದ್ರೆ ಒಂದ್ಸಲ ನಾವು ಗ್ಯಾರಂಟಿ ನರಕಕ್ಕೆ ಹೋಗುವಂಥದ್ದು. ಅದರಿಂದ ಇಲ್ಲಿಂದ ನಾವು ಆದಷ್ಟು ಬೇಗ ಎಸ್ಕೇಪ್ ಆಗ್ಬೇಕು. ಈ ಐಹಿಕ ಪ್ರಪಂಚದಿಂದ ನಾವು ಪಾರಾಗ್ಬೇಕು. ಅದು ನಮ್ಮ ನಿಜವಾದ ಉದ್ದೇಶ. ಭಗವಂತ ಹೇಳ್ತಾನೆ, ಅವನು ಅಗ್ನಿಯನ್ನ ಕೊಟ್ಟು ಜೀವಿಗಳನ್ನ ಇಲ್ಲಿ ಕಳಿಸ್ತಾನೆ. ಈ ಪ್ರಕೃತಿ ತನ್ನ ಇನ್ನೊಂದು ಶಕ್ತಿ ಇದೆ, ಹೋಗಿ ಅನುಭವಿಸಿ ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಈ ಐಹಿಕ ಪ್ರಪಂಚದ ನಿಯಮಕ್ಕೆ ಅನುಸಾರವಾಗಿ ಅವರು ಕಾಮ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಭಗವಂತನನ್ನ ಮರೆತು ತಾನೇ ಎಲ್ಲದಕ್ಕೂ ಕಾರಣ ಅನ್ನುವ ರೀತಿಯಲ್ಲಿ ಭ್ರಮೆಗೆ ಒಳಗಾಗಿ ಬದುಕುವಂತಹದ್ದು. ಅದರಿಂದ ಈ ಮಾಯೆಯ ಬಲೆಯಲ್ಲಿ ಅವರು ಬಂಧಿತರಾಗಿರ್ತಾರೆ. ಇಂದ್ರಿಯ ಭೋಗದಲ್ಲಿ ಅತಿಯಾದ ಆಸಕ್ತಿಯನ್ನ ಪಡೆದು ಆಮೇಲೆ ನರಕ ಅನ್ನುವಂಥದ್ದು ಇದೆ, ನರಕಕ್ಕೆ ಬೀಳ್ತಾರೆ ಅಲ್ಲಿ ಅನ್ನುವಂಥದ್ದು. ಅಹಂಕಾರ ಬಲಂ ದರ್ಪಂ
ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತ್ಯೋಭ್ಯಸೂಯಕಾಃ. ಹರೇ ಕೃಷ್ಣ. ಪ್ರಭುಜಿ, ಹಾ, ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಗಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ಅವರು ದಿಗ್ಭ್ರಾಂತರು ಆಗ್ಬೇಕು. ದಿಗ್ಗಾಂತರ ಆಗಿದೆ. ಸೊ ಅವರು ದಿಗ್ಭ್ರಾಂತರಾಗ್ತಾರೆ. ಏನು? ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ. ಇವು ಅವರನ್ನ ದಿಗ್ಭ್ರಾಂತರು. ಭ್ರಾಂತ ಅಂದ್ರೆ ಭ್ರಮೆಗೆ ಒಳಗಾಗುವಂತಹದ್ದು. ಜ್ಞಾನ ಏನು ಕೆಲಸ ಮಾಡೋದಿಲ್ಲ ಅವರಿಗೆ. ದೇವೋತ್ತಮ ಪರಮಪುರುಷನನ್ನ ದ್ವೇಷಿಸ್ತಾರೆ, ಭಗವಂತನನ್ನ ದ್ವೇಷಿಸ್ತಾರೆ. ಶಿಶುಪಾಲ ಹಾಗೆ ಮಾಡ್ತಾ ಇದ್ದ ಅಲ್ವಾ? ಪಾಂಡವರ ಪಟ್ಟಾಭಿಷೇಕದ ಸಮಯಕ್ಕೆ ಕೃಷ್ಣ ಅತಿಥಿ ಸತ್ಕಾರದ ಒಂದು ಜವಾಬ್ದಾರಿಯನ್ನು ತಗೊಂಡಿರ್ತಾನೆ. ಅತಿಥಿ ಸತ್ಕಾರ ಮಾಡುವಾಗ ಅವನು ಬರ್ತಾನೆ, ಅಲ್ಲಿ ಬೈತಾ ಬರ್ತಾನೆ. ಅವನು ತಾಯಿಗೆ, ಶಿಶುಪಾಲನ ತಾಯಿಗೆ ಕೃಷ್ಣ ಒಂದು ಮಾತನ್ನ ಕೊಟ್ಟಿರ್ತಾನೆ. ಅವನ 100 ತಪ್ಪನ್ನು ನಾನು ಕ್ಷಮಿಸ್ತೇನೆ, 101ನೆಯ ತಪ್ಪಿಗೆ ಅವನನ್ನ ನಾನು ಮಾಡ್ತೇನೆ, ಮತ್ತೆ ಮಾಡೋದಿಲ್ಲ ಅಂತ. ಹಾಗೆ ಆ ರೀತಿಯಾಗಿ ಹಳೆದು ಮಾತಾಡ್ತಾರೆ ಭಗವಂತನ ಕುರಿತಾಗಿ. ಆಮೇಲೆ ಅವನು ಭಗವಂತನಿಂದ ಸಂಹಾರನಾಗ್ತಾನೆ ಅಲ್ವಾ? ಸುದರ್ಶನ ಚಕ್ರವನ್ನ ಬಿಟ್ಟು ಅವನ ಆ ಸಭೆ ಮಾಲಿನ್ಯಗೊಳ್ಳದೇ ಇರುವ ಹಾಗೆ ಅವನ ತಲೆ ರುಂಡ, ಆ ಸುದರ್ಶನ ಅದನ್ನ ತೆಗೆದುಕೊಂಡು ಹೊರಗಡೆ ಹೋಗಿ ಸಭೆಯ ಹೊರಗಡೆ ಅದನ್ನ ಬೀಳಿಸ್ತಾನೆ. ಸೊ ಭಗವಂತ ಅಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಈ ರೀತಿಯಾಗಿ ಭಗವಂತನ ಇತರರ ದೇಹದಲ್ಲಿ ಇರುವ, ಬಹಳ ಮುಖ್ಯ ನೋಡಿ, ನಾವು ಯಾರಿಗೆ ಬೈದ್ರೂ ಅವರಿಗೆ ಬೈತಾ ಇಲ್ಲ. ಇದು ಬಹಳ ಮುಖ್ಯ. ನಾವು ಸಂಯಮರಾಗಬೇಕು, ಮತ್ತೆ ಕ್ಷಮಾಗುಣವನ್ನ ಬೆಳೆಸ್ಕೊಳ್ಬೇಕು. ಏನು? ದೇಹಗಳಲ್ಲಿ ಮತ್ತು ಇತರರ ದೇಹಗಳಿರುವ ದೇವೋತ್ತಮ ಪರಮ ಪುರುಷನನ್ನ ದ್ವೇಷಿಸಿ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಭಗವಂತ ಇದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಿಜವಾದ ಧರ್ಮವನ್ನು ಹಳೆದು ಮಾತಾಡ್ತಾನೆ ಆ ರೀತಿ ಮಾಡುವವನು ಅನ್ನುವಂಥದ್ದು. ತಾನಹಂ ದುಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಸೂಯಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಹರೇ ಕೃಷ್ಣ. ಭಗವಂತ ಹೇಳ್ತಾ ಇದ್ದಾನೆ ಅವನ ನಿರ್ಣಯಗಳೇನು, ಅವನ ನಿಯಮಗಳೇನು, ಏನ್ ಮಾಡ್ತಾನೆ ಅವನು ಅನ್ನುವಂಥದ್ದು. ಅದರಿಂದ ಅಸೂಯೆ ಯಾರು ಮಾಡ್ತಾರೆ, ಕ್ರೂರರು ಯಾರಿರ್ತಾರೆ, ಅತ್ಯಂತ ಅಧಮರು, ಕೆಳವರ್ಗದ ನರರು, ಅಧಮರು, ಕೆಳವರ್ಗದವರು ಅಂತೂ ಅಲ್ಲ, ವರ್ಣಾಶ್ರಮ ವ್ಯವಸ್ಥೆಯ ವರ್ಗ ಅಲ್ಲ ಇದು, ಅಧಮರು, ಅಂತಹ ಪಾಪಕೃತ್ಯಗಳನ್ನ ಮಾಡುವಂಥವರು, ಅವರನ್ನ ನಿರಂತರವಾಗಿ ಅವನು ಇಲ್ಲಿ ಕಳಿಸ್ತಾ ಇರ್ತಾನೆ. ಐಹಿಕ ಪ್ರಪಂಚದಲ್ಲಿಯೇ ಹುಟ್ಟಿಸ್ತಾ ಇರ್ತಾನೆ, ಜನನ ಮರಣದ ಇದರಲ್ಲಿ ಇರ್ತಾನೆ. ಅಷ್ಟೇ ಅಲ್ಲ, ಅವರನ್ನ ನರಕಕ್ಕೂ ಸಹಿತ ತಳ್ತಾನೆ. ಅಸುರಿ ಜೀವವರ್ಗಗಳಲ್ಲಿ ಅವನ್ನ ತಳ್ತಾನೆ ಅನ್ನೋದನ್ನ ಹೇಳ್ತಾನೆ. ಅಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಹೀಗೆ ಅಸುರಿ ಸ್ವಭಾವದಲ್ಲಿರುವವರು ಅಧಮಗತಿಗೆ ಇಳಿಯುತ್ತಾರೆ, ನರಕಲೋಕಗಳಿಗೆ ಹೋಗ್ತಾರೆ. ಅದರಿಂದ ಅವರು ಯಾವಾಗಲೂ ನನ್ನ ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ತ್ರಿಯುಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ಸತಾಲೋಭ ತಸ್ಮಾಂದೇ ತತ್ರಯಂ ತ್ಯಜೇತ್. ಹರೇ ಕೃಷ್ಣ. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದ್ರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತದೆ. ಸೊ ನರಕಕ್ಕೆ ಹೋಗ್ಬೇಕು ಅಂದ್ರೆ ನಾವು ಇದನ್ನ ಮಾಡಬೇಕು. ಆದ್ರೆ ನರಕಕ್ಕೆ ಹೋಗಬಾರದು ಅಂದ್ರೆ ಕಾಮ, ಕ್ರೋಧ, ಲೋಭ, ಕೋಪ ಮಾಡಿಕೊಳ್ಳುವಂತಹದ್ದು, ಕ್ರೋಧ, ಕಾಮ ಅಂದ್ರೆ ಇಂದ್ರಿಯ ತೃಪ್ತಿಗೆ ಮಾಡುವಂತಹ ಕೆಲಸಗಳು, ಮತ್ತೆ ಲೋಭ, ಅತಿ ಆಸೆ. ಇವನ್ನ ನಾವು
ವಿವೇಕಿ ಇವುಗಳನ್ನ ಬಿಡ್ತಾನೆ. ಬಿಡ್ಬೇಕು ನಾವು. ಕರ್ಮಫಲಗಳಿಗೆ ಅಂಟ್ಕೋಬಾರದು, ಕೋಪ ಮಾಡಬಾರ್ದು. ಯಾವಾಗ ನಾವು ಲೋಭಿಗಳಾಗ್ತೇವೆ, ಕಾಮ ಇಂದ್ರಿಯ ತೃಪ್ತಿಯ ಆಸೆ ಇಟ್ಕೊಂಡು ಕೆಲಸ ಮಾಡ್ತೇವೆ, ಕ್ರೋಧ ಆಟೋಮೆಟಿಕಲಿ ಬರುತ್ತೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಪುನಸ್ತು ವಿಭ್ರಮ ಅಲ್ವಾ? ಕ್ರೋಧದಿಂದ ನಮ್ಮ ಭ್ರಮೆ ಆವರಿಸ್ಕೊಳ್ಳುತ್ತೆ. ಆ ಭ್ರಮೆ ಆವರಿಸ್ಕೊಳ್ಳೋದ್ರಿಂದ ನಮ್ಮ ಸ್ಮೃತಿ ಕೆಲಸ ಮಾಡೋದಿಲ್ಲ, ಅದು ಬಿದೋಗತ್ತೆ. ಆವಾಗ ನಾವು ಅಂಥವರು ಆತ್ಮದ ಅವನತಿಗೆ, ನಾವೇನ್ ಹೇಳ್ತೇವೆ ಆತ್ಮದ ಅವನತಿ, ಅವನತಿ ಆಗೋದಂದ್ರೆ ಇದು. ಯಾಕೆಂದ್ರೆ ಆತ್ಮ ತನ್ನ ಗುಣಲಕ್ಷಣಗಳನ್ನ ಪಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚಾರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಧನ್ಯವಾದ. ನರಕದ ದ್ವಾರದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮವನ್ನ ಮಾಡ್ಬೇಕು. ಅದ್ರದ್ದು ಉಲ್ಟಾ ಅಲ್ವಾ? ಕರ್ಮ ಫಲಗಳನ್ನ ತ್ಯಜಿಸ್ಬಿಡ್ಬೇಕು ಅಲ್ವಾ? ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ಈ ಕ್ರೋಧ ಇದೆಲ್ಲ ಆಗೋದಿಲ್ಲ. ಕಾಮ, ಕ್ರೋಧ, ಲೋಭಿಯೂ ಆಗೋದಿಲ್ಲ. ಪೂರ್ತಿಯಾಗಿ ಭಗವಂತನೇ ಮನಸ್ಸಿದ್ದಾಗ ಅವನಿಗೆ ಯಾವ ಚಿಂತನೂ ಇರೋದಿಲ್ಲ. ಅದರಿಂದ ಅವರು ಪರಮಗತಿಯನ್ನ ಹೊಂದುತ್ತಾರೆ ಕ್ರಮೇಣವಾಗಿ. ಅವನು ನೋಡ್ಕೊಳ್ತಾನೆ, ಅವರಿಗೆ ಸರಿಯಾದ ವ್ಯವಸ್ಥೆ ಅವನು ಕೊಡ್ತಾನೆ. ಯಶಾಸ್ತ್ರವಿಧಿ ಮತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಆಪ್ನೋತಿ ಸುಖಂ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ. ಯಾರು ಶಾಸ್ತ್ರಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ, ಬಹಳ ಮುಖ್ಯ. ಶಾಸ್ತ್ರದಲ್ಲಿ ಏನ್ ಹೇಳಿದೆ ಆ ವಿಧಿಗಳನ್ನ ಬಿಟ್ಟು ತನಗೆ ಮನಸ್ಸಿಗೆ ಬಂದಂತ ಯಾರಾದ್ರೂ ಏನಾದ್ರು ಮಾಡಿದರೆ ಅವನಿಗೆ ಪರಿಪೂರ್ಣತೆ, ಸುಖ ಅಥವಾ ಪರಮಗತಿ ದೊರೆಯೋದಿಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಭಗವಂತ ಇಲ್ಲಿ ಹೇಳಿದ್ದಾನೆ. ಅದರಿಂದ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಶಾಸ್ತ್ರಗಳ ಮುಖಾಂತರ ಯಾರು ಶಾಸ್ತ್ರಗಳನ್ನ ಅರ್ಥ ಮಾಡಿಕೊಂಡಿರ್ತಾರೋ ಅಂತಹ ಗುರುವಿನ ಆಶ್ರಯದಲ್ಲಿ ನಾವು ಅದನ್ನು ಪಡೆದು ನಾವು ಅರ್ಥ ಮಾಡಿಕೊಂಡು ಆಗ ನಮಗೇನಾಗತ್ತೆ, ಸುಖ, ಪರಮಗತಿ ಸಿಗತ್ತೆ, ಪರಿಪೂರ್ಣತೆ ಅಂತ ಹೇಳ್ತಾರೆ. ತಸ್ಮಾತ್ ಶಾಸ್ತ್ರವಿದ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುರ್ಮಿಹಾರ್ಹಸಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಧನ್ಯವಾದಗಳು. ಏನಾಗಿದೆ ಅಂದ್ರೆ ಜನರು ಶಾಸ್ತ್ರಗಳಿಗೆ ಯಾವುದೇ ರೀತಿಯಾದಂತ ಕನೆಕ್ಷನ್ನೇ ಇಲ್ಲ, ಹಾಗಾಗಿದೆ ಈಗ. ಶಾಸ್ತ್ರ ಅಂದ್ರೆ ಏನೋ ಒಂಥರ, ಶಾಸ್ತ್ರ ಅಂದ್ರೆ ಅದು ಒಂಥರ ಮೂಢನಂಬಿಕೆ ಅನ್ನುವ ರೀತಿಯಲ್ಲಿ ಜನರು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಸರಿಯಾದ ಗುರುವಿನ ಆಶ್ರಯ ಪಡೆಯದೆ, ಆ ರೀತಿಯಾಗಿ ಏನಾಗಿದೆ ಇವತ್ತು ಬಹಳ ಶಾಸ್ತ್ರ ನಾವೇನಾದ್ರೂ ಹೇಳಲಿಕ್ಕೆ ಹೋದ್ರೆ ಏನಪ್ಪಾ ನೀನೊಂದು ದೊಡ್ಡ ವೇದಾಂತಿನ, ಹಾಗೆ ಹೀಗೆ. ಸೊ ಅದರಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು. ನಾವೇನ್ ಮಾಡ್ಬೇಕಪ್ಪ ಹಾಗಿದ್ರೆ ಅನ್ನುವಂಥದ್ದು. ಅವನು ಆ ರೀತಿಯಾಗಿ ಅವನು ಭಗವಂತನ ಸಾಕ್ಷಾತ್ಕಾರಕ್ಕೆ ಹೋಗ್ತಾನೆ. ಆ ರೀತಿಯಾದ ಕರ್ಮ ಅವನು ಮಾಡಬೇಕು. ಸೊ ಇಲ್ಲಿಗೆ 2 ಅಧ್ಯಾಯ ಮುಗಿದಿದೆ. ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತಹದ್ದು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಅದರಲ್ಲಿ ಯಾಕೆ ನಾವು ಭಗವಂತನನ್ನ ಪರಮ ಪುರುಷ ಅಂತ ಹೇಳ್ತೇವೆ ಅನ್ನುವಂಥದ್ದು ಅವನು ಹೇಳ್ತಾನೆ. ತಾನೇ ಎಲ್ಲವನ್ನ ನೋಡ್ಕೊಂಡು ಹೋಗ್ತಾ ಇರುವಂತವನು ಅಲ್ವಾ ಅನ್ನುವಂತಹದ್ದು. ಅದರಿಂದ ಸೃಷ್ಟಿಕರ್ತ ಅವನನ್ನ ಪರಮ ಪುರುಷೋತ್ತಮ ಅಂತ ಭಕ್ತಿಯಿಂದ ತಿಳಿದವರು ಯಾರು ಅವನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವರನ್ನು ಪುರುಷೋತ್ತಮ ಅಂತ ಅವನನ್ನ ಪೂಜಿಸ್ತಾರೆ, ಅವನಿಗೆ ಶರಣಾಗತರಾಗ್ತಾರೆ. ಸೊ ದೈವಿ ಆಸುರಿ ಸ್ವಭಾವ ನಾವು ನೋಡಿದ್ವಿ.
ನಿಜವಾಗಿ ನಾವೇನ್ ಮಾಡಬೇಕು, ಅಸುರಿ ಸ್ವಭಾವನ ಬಿಟ್ಟು ದೈವಿ ಸ್ವಭಾವಕ್ಕೆ ಹೆಚ್ಚು ಬೆಳೆಸಿಕೊಳ್ಳುವಂತಹ ಒಂದು ಪ್ರಯತ್ನ ಅದು ನಾವು ಮಾಡಬೇಕು. ಹೇಗೆ? ಹರಿನಾಮ ಸ್ಮರಣೆ ಬಿಟ್ಟು ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅನ್ನುವಂಥದ್ದನ್ನು ಚೈತನ್ಯ ಮಹಾಪ್ರಭುಗಳು ನಮಗೆ 500 ವರ್ಷಗಳ ಹಿಂದೆ ಹೇಳಿ ಹೋಗಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ನಮಗಿಲ್ಲಿ ಕೊಟ್ಟು ಹೆಚ್ಚು ಹೆಚ್ಚು ನಾಮಸ್ಮರಣೆಯನ್ನು ಮಾಡೋದು ನಮ್ಮ ಮನಸ್ಸು ಭಗವಂತನಲ್ಲಿ ಇರುತ್ತೆ ಅನ್ನುವಂಥದ್ದು. ಸೊ ಯಾರಿಗಾದರೂ ಕ್ವಿಕ್ ಆಗಿ ಏನಾದರೂ ಕೇಳಲಿಕ್ಕಿದೆಯಾ? ನಾವೆಲ್ಲ ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ 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 ಕೃಷ್ಣ ಕೃಷ್ಣ ಹರೇ
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ನೆಕ್ಸ್ಟ್ ವೀಕ್ ಲಾಸ್ಟ್ 2 ಅಧ್ಯಾಯ ಇದೆ, 17, 18. ಅದನ್ನ ಕಂಪ್ಲೀಟ್ ಮಾಡೋಣ. ಓಕೆ.